ವೀಕ್ಷಕರೇ, ನಾಡಿನೆಲ್ಲೆಡೆ ಶ್ರೀಕೃಷ್ಣ ಜನ್ಮಾಷ್ಟಮಿಯ ಸಂಭ್ರಮ ಕಳೆಕಟ್ಟಿದೆ. 2 ವರ್ಷಗಳ ಕಾಲ ಕೊರೋನಾ ಮಹಾಮಾರಿಯ ಅಟ್ಟಹಾಸದಿಂದ ಸ್ತಬ್ಧವಾಗಿದ್ದಂತಹ ಎಲ್ಲ ಹಬ್ಬಗಳು ಮತ್ತೆ ಸಂಭ್ರಮದಿಂದ ಕೂಡಿದೆ. ಸಂಭ್ರಮ ಇಮ್ಮಡಿಯಾಗಿದೆ ಅಂತ ಹೇಳಿದ್ರೂ ತಪ್ಪಾಗಲಿಕ್ಕಿಲ್ಲ. ಅದೇ ರೀತಿ ಪುತ್ತೂರು ತಾಲೂಕಿನ ಪುರುಷರಕಟ್ಟೆಯ ನರಿಮುಗರಿನಲ್ಲಿರುವಂತಹ ಕೃಷ್ಣನ ಗುರು ಸಾಂದೀಪನಿಯ ಹೆಸರಿನಲ್ಲಿ ನಡೀತಾ ಇರುವಂತಹ ಸಾಂದೀಪನಿ ಗ್ರಾಮೀಣ ವಿದ್ಯಾಸಂಸ್ಥೆಯಲ್ಲಿ ಶ್ರೀಕೃಷ್ಣ ಲೀಲೋತ್ಸವ ಸಂಭ್ರಮದಿಂದ ನಡೀತಾ ಇದೆ. ಒಂದು ಕಡೆ ಕೃಷ್ಣನ ವೇಷಧಾರಿಯಾಗಿ ಪುಟಾಣಿ ಮಕ್ಕಳು ಕಂಗೊಳಿಸ್ತಾ ಇದ್ರೆ, ಇನ್ನೊಂದು ಕಡೆ ಮುದ್ದು ರಾಧೆಯರು ಗಮನ ಸೆಳೀತಾ ಇದ್ದಾರೆ. ಅದೇ ಇನ್ನೊಂದು ಕಡೆ ನೋಡಿದ್ರೆ ಸಾಹಸ ಕ್ರೀಡೆಗಳು ಅತ್ಯಂತ ಭರದಿಂದ ನಡೀತಾ ಇದೆ. ಒಟ್ಟಾರೆಯಾಗಿ ಸಾಂದೀಪನಿ ಗ್ರಾಮೀಣ ವಿದ್ಯಾಸಂಸ್ಥೆಯಲ್ಲಿ ಜಾತ್ರಾ ಸಂಭ್ರಮವೇ ಎದ್ದು ಕಾಣ್ತಾ ಇದೆ. ಬನ್ನಿ, ಈ ಸಾಂದೀಪನಿ ವಿದ್ಯಾಸಂಸ್ಥೆಯ ಶ್ರೀಕೃಷ್ಣ ಲೀಲೋತ್ಸವ ಯಾವ ರೀತಿ ನಡೀತಾ ಇದೆ ನೋಡ್ಕೊಂಬರೋಣ. ವೀಕ್ಷಕರೇ, ನೀವು ಇಲ್ಲಿ ನೋಡ್ತಾ ಇರಬಹುದು, ಇದು ಮಲ್ಲಕಂಬ ಸ್ಪರ್ಧೆ ನಡೀತಾ ಇದೆ. ಮಕ್ಕಳು ಬಹಳ ಉತ್ಸುಕರಾಗಿ ಮಲ್ಲಕಂಬವನ್ನ ಹತ್ತೋದಕ್ಕೆ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ಸ್ಪರ್ಧೆ ಕೂಡ ಜೋರಾಗಿ ನಡೀತಾ ಇದೆ. ಬನ್ನಿ ಮಕ್ಕಳನ್ನ ಮಾತಾಡ್ಸೋಣ, ಯಾವ ರೀತಿ ತಯಾರಿಯಲ್ಲಿದ್ದಾರೆ, ಹೇಗೆ ನಡೀತಾ ಇದೆ ಹಬ್ಬ? ನಾವು ಫಸ್ಟ್ ಗ್ರೂಪ್ ವರ್ಕ್ ಅಲ್ಲಿ ಮಾಡ್ತಿದ್ದೀವಿ, ಮತ್ತೆ ಇದು ಒಬ್ಬರೊಬ್ಬರು ಯಾರು ಟ್ರೈ ಮಾಡ್ತೀವಿ. ಫಸ್ಟ್ ಗ್ರೂಪ್ ವರ್ಕ್ ಅಲ್ಲಿ ಮಾಡ್ತಿದ್ದೀವಿ, ಮತ್ತೆ ಇದು 3 ಜನ ನಿಂತು ಗೋಲಿಯಲ್ಲಿ ಗ್ರೀಸ್ ಉಜ್ಜುತ್ತಿದ್ದೀವಿ. ಆಟ ಆಡಿದ್ರಾ? ಆಡ್ತೀವಿ. ಯಾರು ವಿನ್ ಆಗ್ತಾರೆ ನೋಡ್ಬೇಕು. ನಿಮ್ಮ ಮೇಲೆ ಕಾನ್ಫಿಡೆಂಟ್? ಎಲ್ಲರೂ ಜೋಶಲ್ಲಿದ್ದಾರೆ. ನೀವೆಷ್ಟು ಜೋಶಲ್ಲಿದ್ದೀರಿ? ಫುಲ್ ಜೋಶಲ್ಲಿದ್ದೀವಿ. ಅಡ್ಡಕಂಬ ಸ್ಪರ್ಧೆ ನಡೀತಾ ಇದೆ. ಹುಡುಗಿರು ಬಹಳ ಜೋಶಾಗಿ ಅಡ್ಡಕಂಬ ಇರೋದಕ್ಕೆ ತಯಾರಾಗಿದ್ದಾರೆ. ಬಾರಿ ಜೋಶಲ್ಲಿ ಸ್ಪರ್ಧಿಗಳು ಕೂಡ ನಿಂತಿದ್ದಾರೆ. ನೀವು ನೋಡ್ತಾ ಇರ್ಬೋದು. ನೀವು ಹತ್ತೀರಾ ಅಡ್ಡಕಂಬ? ನಾನು ಹತ್ತಿದೆ, ತುಂಬಾ ಖುಷಿ ಆಯ್ತು. ತುಂಬಾ ಖುಷಿ ಆಯ್ತಾ? ಫಸ್ಟ್ ಟೈಮ್ ಹತ್ತಾ ಇರೋದಾ? ಹೌದು. ಎಲ್ಲರೂ ಹೋದ್ರಿ? ಅಲ್ಲಿವರೆಗೆ ಹೋದೆ, ಮತ್ತೆ ಜಾರಿ ಬಿದ್ದೆ. ಬಿದ್ರಾ? ನೀವು ಔಟಾ? ಮತ್ತೆ ಈಗ ಹೋಗ್ಬೇಕಾ? ಮತ್ತೆ ಔಟ್ ಆಗ್ಬಿಟ್ರಾ? ಬೇಜಾರಾಯ್ತಾ? ಬೇಜಾರಾಗ್ಲಿಲ್ಲ, ಸ್ವಲ್ಪ ಖುಷಿ ಸಹ ಆಯ್ತು, ಬೇಜಾರು ಸಹ ಆಯ್ತು. ಓ ನೋ. ಹೇಗ್ ನಡೀತಾ ಇದೆ ಹಬ್ಬ? ನಿಮ್ಗೆ ಎಷ್ಟು ಖುಷಿ ಆಗ್ತಾ ಇದೆ ಸ್ಕೂಲಲ್ಲಿ? ತುಂಬಾ ಖುಷಿ ಆಗ್ತಿದೆ. ಯಾವ ಕ್ಲಾಸ್ ನೀವು? ನಾವು 6th. 2 ವರ್ಷ ಕೊರೋನಾದಿಂದಾಗಿ ಹಬ್ಬ ಇರ್ಲಿಲ್ಲ ಅಲ್ಲ? 2 ವರ್ಷ ಹಬ್ಬ ಇರ್ಲಿಲ್ಲ. ಈ ವರ್ಷ ಜೋರಾಗಿ ನಡೀತಾ ಇದೆ. ಎಷ್ಟು ಖುಷಿ ಆಗಿದೆ? ತುಂಬಾ ಖುಷಿ ಆಗ್ತಿದೆ. ಏನೆಲ್ಲ ಪಾರ್ಟಿಸಿಪೇಟ್ ಮಾಡಿದ್ರಿ? ಗೋಪುರ ಮತ್ತೆ ಅಡ್ಡಕಂಬ. ವಿನಾದ್ರ? ಇಲ್ಲ, ಆಗ್ತುಂಟು. ಎಸ್ ವೀಕ್ಷಕರು, ಇವತ್ತು ಈಗ ನಮ್ಮ ಜೊತೆಗೆ ಮಕ್ಕಳ ಪೋಷಕರಿದ್ದಾರೆ. ಬನ್ನಿ ಅವ್ರನ್ನ ಮಾತಾಡ್ಸೋಣ. ಯಾವ ರೀತಿ ಸುರೇಶ್ ಪ್ರಭು ಅವ್ರು ಮಾತಾಡ್ತಾರೆ ಈಗ ನಮ್ಮ ಜೊತೆಗೆ. ಸರ್, ಎಷ್ಟು ವರ್ಷದಿಂದ ಇಲ್ಲಿ ಬರ್ತಾ ಇದ್ದೀರಾ ನೀವು? ನಾನು ಸಾಧಾರಣ ಒಂದು 10 ವರ್ಷದಿಂದ ಬರ್ತಾ ಇದ್ದೇನೆ. 10-12 ವರ್ಷದಿಂದ. ನನ್ನ ಮಗ ಈಗ 10th ಅಲ್ಲಿ ಓದ್ತಾ ಇದ್ದಾನೆ. ಈ ವರ್ಷ ಲಾಸ್ಟ್? ಹೌದು, ಈ ವರ್ಷ ಲಾಸ್ಟ್. 2 ವರ್ಷ ಹಬ್ಬ ಇರಲಿಲ್ಲ ಸಾಂದೀಪನಿಯಲ್ಲಿ, ಕೊರೋನಾ ಅಟ್ಟಹಾಸ ಆಯಿತು. ಈಗ ಬರೀ ಜೋರಾಗಿ ನಡೀತಾ ಇದೆ. ಹೇಗೆ ಅನಿಸ್ತಾ ಇದೆ? ಇವತ್ತು ಈ ಪರಿಸರದಲ್ಲಿ ಒಂದು ಹಬ್ಬದ ವಾತಾವರಣ. ಯಾಕೆಂತ ಹೇಳಿದ್ರೆ ವರ್ಷದಲ್ಲಿ ಒಮ್ಮೆ ಬರುವುದು. 2 ವರ್ಷ ಕೊರೋನಾದಿಂದಾಗಿ ಸ್ಥಗಿತವಾಗಿತ್ತು. ಈ ರೀತಿ ಬಹಳ ವಿಜೃಂಭಣೆಯಿಂದ ಸಾಧಾರಣ ಒಂದು 3,000 ಜನ ಸೇರಿ ಒಂದು ಈ ಶ್ರೀಕೃಷ್ಣ ಜನ್ಮಾಷ್ಟಮಿಯನ್ನು ಆಚರಣೆ ಮಾಡ್ತಿದ್ದೇವೆ ನಾವೆಲ್ಲ ಸೇರಿ. ಹಾಗೆ. ಥ್ಯಾಂಕ್ ಯು. ಸಾಂದೀಪನಿ ವಿದ್ಯಾಸಂಸ್ಥೆಯ ಶಿಕ್ಷಕರು ನಮ್ಮ ಜೊತೆಗಿದ್ದಾರೆ. ಸರ್, ಯಾವ ರೀತಿ ನಡೀತಾ ಇದೆ ಹಬ್ಬ ಶಾಲೆಯಲ್ಲಿ? ಒಂದು ವಿಶೇಷವಾಗಿ ನಡೆಯುವಂಥ ಹಬ್ಬ ಲೀಲೋತ್ಸವ ಅಂತೇಳಿ. ಪ್ರತಿ ವರ್ಷ ಜನ್ಮಾಷ್ಟಮಿಯ ನಂತರ ಲೀಲೋತ್ಸವ ಅಂತೇಳಿ ನಾವು ಆಚರಣೆ ಮಾಡ್ತೇವೆ. ಈ ಮಕ್ಕಳಿಗೆ ನಮ್ಮಲ್ಲಿ 2 ಹಬ್ಬಗಳು, ಒಂದು ಕ್ರೀಡೋತ್ಸವ, ಇನ್ನೊಂದು ಲೀಲೋತ್ಸವ ಅಂತೇಳಿ ಶಾಲೆಯಲ್ಲಿ ನಡೆಯುವಂಥದ್ದು. ಆದ್ದರಿಂದ ಈ ಮಕ್ಕಳೆಲ್ಲರೂ ಕೂಡ ತಮ್ಮ ಒಂದು ಸಾಹಸವನ್ನು ಪ್ರದರ್ಶನ ಮಾಡುವಂಥ, ತಮ್ಮ ಪ್ರತಿಭೆಗಳನ್ನು ಇಲ್ಲಿ ಪ್ರದರ್ಶನ ಮಾಡುವಂಥದ್ದು. ಆ ಮೂಲಕ ಎಲ್ರಿಗೂ ಒಂದು ಮಕ್ಕಳಿಗೂ ಖುಷಿ, ಆ ಪೋಷಕರಿಗೂ ಖುಷಿ, ನಮ್ಮ ಮಕ್ಕಳೆಲ್ಲ ಭಾಗವಹಿಸ್ತಾ ಇದ್ದಾರೆ ಅಂತ
ಮಕ್ಕಳು ಉತ್ಸಾಹದಿಂದ ಭಾಗವಹಿಸ್ತಾರೆ. ಜಾರುಗಂಬ ಇರ್ಬೋದು, ಅಡ್ಡಗಂಬ ಇರ್ಬೋದು, ಹಗ್ಗ ಜಗ್ಗಾಟ ಇರ್ಬೋದು, ಗೋಪುರ ಇರ್ಬೋದು, ಒಂದಲ್ಲ ಒಂದು ಮಕ್ಕಳು ಕೂಡ ಕೃಷ್ಣನ ಹಾಗೆ ಆ ಒಂದು ಛಲವನ್ನು ಬೆಳೆಸಿಕೊಳ್ಳಬೇಕು ಅಂತ ಹೇಳಿ ಎಲ್ಲ ಭಾಗವಹಿಸ್ತಾರೆ. 2 ವರ್ಷ ಎಷ್ಟು ಮಿಸ್ ಮಾಡ್ಕೊಂಡ್ರಿ ನೀವು? 2 ವರ್ಷದಿಂದ ಮಿಸ್ ಮಾಡಿಕೊಂಡಿದ್ದೇವೆ. ಚೆನ್ನಾಗಿ ಎಷ್ಟು ಎಕ್ಸೈಟೆಡ್ ಆಗಿರ್ತೀರಾ ನೀವು ಹಬ್ಬ ಲೀಲೋತ್ಸವ ಆಚರಿಸುವ ಸಂದರ್ಭದಲ್ಲಿ? ಬಹಳ ಮಕ್ಕಳಂತೂ ಬಹಳ ಜಾತ್ರೆ ಹೇಗೆ ಆಚರಿಸ್ಕೊಳ್ತಾರೆ, ಎಲ್ಲ ಉತ್ಸಾಹದಿಂದ ಭಾಗವಹಿಸ್ತಾರೆ. ಬಹಳ ಎಲ್ಲ ಟೀಚರ್ಸ್ ಎಲ್ಲರೂ ಕೂಡ, ಪ್ರತಿಯೊಬ್ಬರು ಕೂಡ. ಥ್ಯಾಂಕ್ ಯು ಸರ್. ಎಸ್, ಮಡಿಕೆ ಹೊಡೆಯುವುದರಲ್ಲಿ ವಿಜೇತರಾಗಿದ್ದೀರಾ. ಹೇಗಿದೆ ಸಂಭ್ರಮ? ಹೇಗೆ ಆಟ ಆಡಿದ್ರಿ? ನಮಗೆ ತುಂಬ ಖುಷಿ ಆಗ್ತಿದೆ ಮತ್ತು ಎಲ್ಲರೂ ಸೇರಿ ಹೊಡೆದದ್ದು. ಇದು ಒಬ್ಬೊಬ್ಬರಿಂದಾನೇ ಸಾಧ್ಯ ಇಲ್ಲ, ಅಂದ್ರೆ ಇದು ಗುಂಪಿನಲ್ಲಿ ನಾವು ಆಡಿ ನಮ್ಗೆಲ್ಲರ ಒಗ್ಗಟ್ಟಿನಲ್ಲಿ ಬಲ ಇದೆ. ಫಸ್ಟ್ ಆಡ್ಬೇಕಾದ್ರೆ ಅನ್ಕೊಂಡ್ರೆ ಹೊಡಿತೀವಿ ಅಂತ? ಫಸ್ಟೇ ಕಾನ್ಫಿಡೆನ್ಸ್. ಫಸ್ಟ್ ಸರ್ ಹತ್ರ ನಾವೇ ಹೊಡೆಯೋದು ಅಂತ. ಸರ್ ಹತ್ರ ಹೇಳಿದ್ರ ನೀವೇ ಹೊಡಿತೀರಿ ಅಂತ? ಮಡಿಕೆ ನೀವೇ ಕಟ್ಟಿದ ಹೇಗೆ? ಅವರೇ ಕಟ್ಟಿದ್ರು. ಒಳ್ಳೆ ಸಾಹಸ ಮಾಡಿದ್ರ. ಏನ್ ಪ್ರಾಕ್ಟೀಸ್ ಮಾಡ್ತಾ ಇದ್ರ ಹೇಗೆ? ಇಲ್ಲ, ಪ್ರಾಕ್ಟೀಸ್ ನಂಬಿಕೆ ಇತ್ತು, ನಾವು ಹೊಡಿತೀವಿ ಅಂತ ಅಷ್ಟೇ. ನಮಗೆ ನಮ್ಮ ಮೇಲೆ, ನಮ್ಮ ಟೀಮ್ ಮೇಲೆ ನಂಬಿಕೆ ಇತ್ತು. ಮೇಯ್ನ್ ಮಡಿಕೆ ಮೇಲೆ ನಂಬಿಕೆ? ಮಡಿಕೆ ಇವರ ಕೈದ ಮೇಲೆ ನಂಬಿಕೆ ಇತ್ತು, ಹೊಡೆದಾಗಿ. ಹಾಗೆ ನಿಮ್ಮ ಸಾಂದೀಪನಿ ವಿದ್ಯಾಸಂಸ್ಥೆಯಲ್ಲಿ ಶ್ರೀಕೃಷ್ಣ ಲೀಲೋತ್ಸವ ತುಂಬಾ ವಿಜೃಂಭಣೆಯಿಂದ ನಡೀತಾ ಇದೆ. ಎಷ್ಟು ಲಕ್ಕಿ ಅಂತ ಅನ್ಸುತ್ತೆ ನಿಮ್ಗೆ? ನಾವು ಸುಮಾರು 2 ವರ್ಷದಿಂದ ಇದನ್ನು ಮಿಸ್ ಮಾಡ್ಕೊಂಡಿದ್ದೀವಿ. ಅಂದರೆ ನಾನು ಈಗ 10th, ಅಂದರೆ ನಾನು 7th ಅಲ್ಲಿ ಅಷ್ಟೇ ಲಾಸ್ಟ್ ಆಡಿದ್ದು. ವಿ ಆರ್ ವೆರಿ ಲಕ್ಕಿ ದಟ್ two batches has missed this ಕೃಷ್ಣ ಲೀಲೋತ್ಸವ. ಆಲ್ಸೋ ವಿ ಆರ್ ವೆರಿ ಲಕ್ಕಿ. ಎಸ್, ಕೊರೋನಾ. ತುಂಬ ಖುಷಿ ಆಗ್ತಿದೆ. ನಾವು ಇದು ಲಾಸ್ಟ್ ಇಯರ್ ನಮ್ಮದು 10th, ಇದು ಒಂದು ಸಾಹಸ ಮಾಡಿ ತುಂಬ ಖುಷಿ ಆಗ್ತಿದೆ. ಮೆಮೊರಿ, ನಮ್ಮ ಒಂದು ನೆಕ್ಸ್ಟಿಗೆ ಮೆಮೊರಿ. ನಮ್ಮ ಫ್ಯೂಚರ್ ಲಾಸ್ಟ್ ಇಯರ್ ನಾವು ಹೊಡೆದಿದ್ವಿ, ಬಟ್ ನಮ್ಮ ಟೀಮ್ ಬರಲಿಲ್ಲ. ಅದೇ ಈ ಸಲ ಅದರ ರಿವೆಂಜ್. ಹಾಗೆ ನಾವು ಸೂಪರ್. ವೀಕ್ಷಕರು, ಹುಡುಗರು ಮಾತ್ರ ಅಲ್ಲ, ಹುಡುಗಿರು ಕೂಡ ತುಂಬಾ ಎಕ್ಸೈಟೆಡ್ ಆಗಿ ಆಟವನ್ನು ಆಡ್ತಾ ಇದ್ದಾರೆ. ಈಗ ಮಡಿಕೆ ಹೊಡೆಯೋದನ್ನ ಹುಡುಗಿರು ಎಷ್ಟು ಚೆನ್ನಾಗಿ ಮಡಿಕೆ ಹೊಡೆದಿದ್ದಾರೆ ಅಂತಂದ್ರೆ ನಮ್ಮ ಜೊತೆಗೆ ವಿಜೇತರಾದ ತಂಡ ಇದ್ದಾರೆ. ಬನ್ನಿ ಅವ್ರನ್ನ ಮಾತಾಡ್ಸೋಣ. ಯಾರು ಹೊಡೆದಿದ್ ಮಡಿಕೆ? ನಾನೇ. ಅನ್ಕೊಂಡ್ರಾ ನೀವು ಹೊಡಿತೀನಿ ಮಡಿಕೆ? ಅನ್ಕೊಂಡಿದ್ದೆ ನಾನು. ಹೌದಾ? ಪ್ಲಾನ್ ಮಾಡ್ಕೊಂಡಿದ್ರಾ? ಕೆಳಗಡೆ ಮಾಡ್ಕೊಂಡಿದ್ವಿ. ಯಾವ ತರ ಪ್ಲಾನ್ ಮಾಡಿದ್ರಿ? ನಾವು ಕೆಳಗಡೆ ಫಸ್ಟಿಗೆ ಕಾಲು ಅಗಲ ಇಟ್ಟು ಮತ್ತೆ ನಿಂತುಕೊಂಡು ಮತ್ತೆ ಇಬ್ಬರನ್ನು ಕಳಿಸಿ ಮತ್ತೆ ಮೇಲೆ ಹಿಡ್ಕೊಳ್ಳಿಕ್ಕೆ ಹಾಗೆ ಮಾಡಿದ್ವಿ. ಗೊತ್ತಿತ್ತಾ ಇದೇ ತರ ಆಡೋದು ಅಂತ? ಗೊತ್ತಿತ್ತು, ನೋಡಿದ್ವಿ ಅವತ್ತು. ಯಾವಾಗ ನೋಡಿದ್ರಿ? ಅದು ಕಳೆದ ಸರ್ತಿ ಕೊರೋನಾ ಇತ್ತು, ಅದರ ನಂತರ ಒಮ್ಮೆ ನೋಡಿದ್ವಿ. ನೀವು ಫುಲ್ ತಯಾರಾಗಿ ಬಂದಿದ್ದೀರಿ. ಈ ಸಲ ಮಡಿಕೆ ನಾವೇ ಹೊಡೆಯೋದು ಅಂತ. ಹಬ್ಬ ಹೇಗೆ ನಡೀತಾ ಇದೆ ಲೀಲೋತ್ಸವ? ಚೆನ್ನಾಗಿದೆ. ತುಂಬಾ ಖುಷಿಯಲ್ಲಿದ್ದೀರಾ? ತುಂಬಾ ಖುಷಿಯಲ್ಲಿ. ಬೇರೆ ಯಾವ್ದ್ರಲ್ಲೆಲ್ಲ ಪಾರ್ಟಿಸಿಪೇಟ್ ಮಾಡ್ತೀರಾ? ನಾವು ಅಡ್ಡಕಂಬ ಮತ್ತೆ ಇದರಲ್ಲಿ ಪಾರ್ಟಿಸಿಪೇಟ್ ಮಾಡಿದ್ವಿ. ಯಾವ ಕ್ಲಾಸ್ ನೀವು? 10th. ತುಂಬಾ ಸುಸ್ತಾಗಿದ್ದೀರಾ? ನೀವೇ ಹೊಡೆದ್ರಾ? ಇಲ್ಲ, ಅವಳು. ನೀವು ಫುಲ್ ಸಪೋರ್ಟ್ ಮಾಡಿದ್ರಿ? 8th ಸ್ಟ್ಯಾಂಡರ್ಡ್. ಹೇಗೆ ನಡೀತಾ ಇದೆ ಲೀಲೋತ್ಸವ? ಇನ್ನು ಯಾವ್ದ್ರಲ್ಲೆಲ್ಲ ಪಾರ್ಟಿಸಿಪೇಟ್ ಮಾಡ್ತೀರಾ? ಅಡ್ಡಕಂಬ, ಗೋಪುರ. ಓಕೆ, ಥ್ಯಾಂಕ್ ಯು. ಯಾವ ಕ್ಲಾಸ್ ನೀವು? 10th. ಇಷ್ಟು ಬೆವ್ತಿದ್ದೀರಾ, ಏನ್ ಮಾಡಿದ್ರಿ? ಸೆಕೆಂಡ್ ಅಲ್ಲಿ ನಿಂತಿದ್ವಲ್ಲ, ಅದು ಬಿದ್ದದು ಮೊಸರು. ನೀರ್ ಬಿತ್ತಾ ನಿಮ್ಗೆ ಮಡಿಕೆದು? ಓಕೆ ಓಕೆ. ನಿಮ್ಮ ಸಪೋರ್ಟ್ ಇಂದ ಅವ್ರ ಮಡಿಕೆ ಹೊಡೆದ್ರೆ ಎಷ್ಟು ಖುಷಿ ಆಗ್ತಾ ಇದೆ? ತುಂಬಾ ಖುಷಿ ಆಗ್ತದೆ. ಅನ್ಕೊಂಡಿದ್ರಾ ನಾವೇ ಹೊಡಿತೀವಿ ಅಂತ? ಇನ್ ಯಾವ್ದ್ರಲ್ಲೆಲ್ಲ ಪಾರ್ಟಿಸಿಪೇಟ್ ಮಾಡ್ತೀರಾ? ಇನ್ನು ಹಗ್ಗ ಜಗ್ಗಾಟ, ಆಮೇಲೆ ಅಡ್ಡಕಂಬ ಎಲ್ಲ. ಯಾವ ಕ್ಲಾಸ್ ನೀವು? 10th. ಲಾಸ್ಟ್ ಇಯರ್ ನಿಮಗೆ ಮಡಿಕೆ ಹೊಡೆದು ನೀವು ಪ್ರೈಸ್ ತಗೊಂಡಿದ್ದೀರಿ. ಎಷ್ಟು ಖುಷಿ? ತುಂಬಾ ಖುಷಿ ಆಗ್ತದೆ. ಮಿಸ್ ಮಾಡ್ಕೋತೀರಾ ನೆಕ್ಸ್ಟ್ ಇಯರ್? ಎಸ್. ಏನ್ ನಿಮ್ಮ ಹೆಸರು? ಆಜ್ಞಾ. ಏನ್ ಮಾಡಿದ್ರಿ ಇವತ್ತು ಲೀಲೋತ್ಸವಕ್ಕೆ? ಡ್ಯಾನ್ಸ್ ಮಾಡಿದ್ವಿ. ಏನ್ ಡ್ಯಾನ್ಸ್ ಮಾಡಿದ್ರಿ? ಕೃಷ್ಣಂದು. ಕೃಷ್ಣನ ಡ್ಯಾನ್ಸ್ ಮಾಡಿದ್ರಾ? ನೀವು ಕೃಷ್ಣನ ರಾಧೆನಾ? ಅದು ರಾಧೆ. ರಾಧೆನಾ? ಇದ್ಯಾರು? ಅಮೃತ. ನೀವ್ ಯಾವ ಕ್ಲಾಸ್? ಸೆಕೆಂಡ್. ನೀವು ಡ್ಯಾನ್ಸ್ ಮಾಡಿದ್ರಾ? ಇನ್ನೇನ್ ಮಾಡ್ತೀರಾ ಆಮೇಲೆ? ಆಮೇಲೆ ಗೇಮ್ಸ್ ಆಯ್ತು ನಮ್ದು. ನಿಮ್ಗೆ ಲಾಸ್ಟ್ ಇಯರ್ ಸಿಗ್ಲಿಲ್ಲ ಅಲ್ಲ ಇದು ಕೃಷ್ಣ ಲೀಲೋತ್ಸವ? ಈ ಸಲ ಎಷ್ಟು ಖುಷಿ ಆಗ್ತಾ ಇದೆ? ತುಂಬಾ ಖುಷಿ ಆಗ್ತದೆ. ತುಂಬಾ ಖುಷಿ ಆಗ್ತಾ ಇದೆಯಾ? ಇಲ್ಲೇ ಇರ್ಬೇಕು ಅಂತ ಅನಿಸ್ತಿದ್ಯಾ? ನಮಗೆ ಗೇಮ್ಸ್ ಆಡ್ಬೇಕಂದ್ರೆ ಇಲ್ಲೇ ಇರ್ಬೇಕಂತ ಅನಿಸ್ತದೆ. ಆದ್ರೆ ತುಂಬಾ ಹೋಮ್ವರ್ಕ್ ಮಾತ್ರ ಬರೀಲಿಕ್ಕೆ ಕೊಟ್ರೆ ಆಗಲ್ಲ. ಹೋಮ್ವರ್ಕ್ ಕೊಟ್ರೆ ಕಷ್ಟ ಆಗುತ್ತೆ. ದಿನ ಲೀಲೋತ್ಸವ ಇರ್ಬೇಕು ಅಂತ. ದಿನ ಲೀಲೋತ್ಸವ ಇದ್ರೆ ಡ್ಯಾನ್ಸ್ ಫಸ್ಟ್ ಆದ್ಮೇಲೆ ಗೇಮ್ಸ್ ಎಲ್ಲ ಆಡಿಸ್ತಾರೆ. ಹಿಂಗೆಲ್ಲ ಇದು ತುಂಬಾ ಸ್ಪೆಷಲ್ ಇದ್ರೆ ಎಲ್ಲರೂ ಸಹ ಊಟಕ್ಕೆ ಕಾಯುದು. ಊಟಕ್ಕೆ ಕಾಯ್ತಾರಾ? ಇವತ್ತೇನಿದೆ ಊಟಕ್ಕೆ? ಫುಲ್ ಹಬ್ಬ. ಫುಲ್ ಹಬ್ಬನೇ ಇದೆ. ಅದ್ರಲ್ಲಿ ಎಂತೆಂತ ಕೂಡ ಕೊಡ್ತಾರೆ. ಹೌದಾ? ಸ್ವೀಟ್ ಕೊಡ್ತಾರಾ? ಸ್ವೀಟ್
ಮತ್ತೆ ಕಾಯಿ ಕಾಯಿ ಮುಂಚೆ ಎಲ್ಲ ಕೊಡ್ತಾರೆ. ಕಾಯಿನ್ಸ್ ಕೊಡ್ತಾರಾ? ಕಾಯಿ ಮುಂಚೆ ಕಾಯಿ ಮೆಣಸು ಕೊಡ್ತಾರಾ? ನೀವು ಊಟ ಕಾಯ್ತಾ ಇದ್ದೀರಾ ಈಗ? ನನಗೆ ಆಗ್ತಿಲ್ಲ. 2 ಐಸ್ ಕ್ರೀಮ್ ತಿನ್ಬೇಕಂತ ಆಗ್ತಿಲ್ಲ. ಯಾವುದು? 2 ಐಸ್ ಕ್ರೀಮ್ ತಿನ್ಬೇಕಂತ. ಐಸ್ ಕ್ರೀಮ್ ತಿನ್ಬೇಕು ಅಂತ ಆಗ್ತಾ ಉಂಟಾ? ಊಟ ಮಾಡಲ್ವಾ? ಲಿಪಿ ಅವರು ಕಣ್ಣಿಗೆ ಬಟ್ಟೆ ಕಟ್ಕೊಂಡು ಮಡಿಕೆಯನ್ನ ಹೊಡೆದಿದ್ದಾರೆ. ಅನ್ಕೊಂಡ್ರ ನೀವು ಹೊಡಿತೀವಿ ಅಂತ? ಹೇಗೆ ಕಾಣ್ತಾ ಇತ್ತಾ? ಮತ್ತೆ ಹೇಗೆ ಅನ್ಕೊಂಡ್ರಿ ನೀವೇ ಹೊಡಿತೀವಿ ಅಂತ? ಎಷ್ಟು ಖುಷಿ ಆಗ್ತಾ ಇದೆ? ತುಂಬಾ. ಯಾವ ಕ್ಲಾಸ್ ನೀವು? 5th. 5th? ಈ ಮೊದಲು ಪಾರ್ಟಿಸಿಪೇಟ್ ಮಾಡಿದ್ರ ಇದರಲ್ಲಿ? ಫಸ್ಟ್ ಟೈಮ್ ಪ್ರೈಸ್ ಹೊಡೆದಿದ್ದೀರಿ. ಇನ್ ಯಾವ್ದ್ರಲ್ಲೆಲ್ಲ ಭಾಗವಹಿಸ್ತೀರಿ? ಹೇಳಿ, ಯಾವ ಕ್ಲಾಸ್ ನೀವು? 5th. ಯಾವ ಆಟ ಎಲ್ಲ ಆಡಿದ್ರಿ? ಇದುವೆ ಇದಾಟ ಆಡಿದ್ರಾ? ಹೊಡೆದ್ರ ಮಡಿಕೆ? ಇವ್ರು ಹೊಡೆದು ಬಿಟ್ರ ನಿಮಗೆ? ಡ್ಯಾನ್ಸ್ ಮಾಡಿದ್ರಾ? ಇಲ್ಲ. ಮತ್ತೆ ಎಲ್ಲ ಯಾವ ಡ್ಯಾನ್ಸ್ ಮಾಡಿ? ಅದು ರಾಧೆ ಮತ್ತೆ. ಯಾವುದು ರಾಧೆದಾ? ನೀವು ರಾಧೆನಾ? ಹಾ, ಎಷ್ಟು ಖುಷಿ ಆಯ್ತು? ತುಂಬಾ ಖುಷಿ. ಸಂಜೆವರೆಗೆ ಇರ್ತೀರಾ? ಸಾಂದೀಪನಿ ವಿದ್ಯಾಸಂಸ್ಥೆಯ ಶಿಕ್ಷಕಿಯವರು ನಮ್ಮ ಜೊತೆಗಿದ್ದಾರೆ. ಬನ್ನಿ ಈ ಸಂಭ್ರಮದ ಬಗ್ಗೆ ಅವ್ರು ಏನು ಹೇಳ್ತಾರೆ ಕೇಳ್ಕೊಂಬರೋಣ. ಹೇಳಿ ಮೇಡಮ್, ಎಷ್ಟು ಖುಷಿ ಆಗ್ತಾ ಇದೆ? ಎಷ್ಟು ಜೋರಾಗಿ ನಡೀತಾ ಇದೆ? ಇದೀಗ ಕೊರೋನಾದ ನಂತರ ನಮ್ಮದು 2 ವರ್ಷ ಸ್ಟಾಪ್ ಆಗಿತ್ತು ಪ್ರೋಗ್ರಾಮು. ಈಗ ನಮಗೆ ಅಂದರೆ ಆ ಮೊದಲಿನ ಒಂದು ಆನಂದ ಮತ್ತೆ ಸಿಕ್ಕಿದೆ. ಇದು ಹೀಗೆ ಕಂಟಿನ್ಯೂ ಆಗಲಿ. ಇನ್ನು ಯಾವಾಗಲೂ ನಮಗೆ ಅಂದರೆ ಕೊರೋನಾ ಅಂತ ಹೇಳುವಂಥ ಬಾಧೆ ಅದೊಂದು ಬಾರದೆ ನಮ್ಮ ಈ ಸಡಗ ಸಂಭ್ರಮ ಕಂಟಿನ್ಯೂಸ್ ಆಗಿ ಹೀಗೆ ಇರಲಿ ಅಂತ ಹೇಳ್ತಾ ಭಗವಂತನಲ್ಲಿ ಪ್ರಾರ್ಥಿಸ್ತೇನೆ. ಹಾಗೂ ನೀವೆಲ್ಲ ಬಂದದ್ದು ನಮಗೆ ಬಹಳ ಖುಷಿಯಾಗಿದೆ. ಮಕ್ಕಳನ್ನೆಲ್ಲ ಯಾವ ಥರ ಪ್ರಿಪೇರ್ ಮಾಡಿದ್ದೀರಾ ಈ ಸಂಭ್ರಮ? ನಾವು ಕೇವಲ 2 ದಿವಸದಲ್ಲಿ ನಾವು ಈಗ ಪ್ರಿಪೇರ್ ಮಾಡಿದ್ದಷ್ಟೇ, ಜಾಸ್ತಿ ಏನು ತಗೊಳ್ಳಿಲ್ಲ. ಇನ್ನೂ ನಾವು ಜಾಸ್ತಿ ಅವರನ್ನ ಪ್ರಿಪ್ರೇಷನ್ ಜಾಸ್ತಿ ತಗೊಳ್ತಿದ್ರೆ ಇನ್ನೂ ಚೆಂದ ಬರ್ತಾ ಇತ್ತು ಅಷ್ಟೇ. ಏನೆಲ್ಲ ಮಾಡಿದ್ರು ಮಕ್ಕಳು ಇವತ್ತು ಮಕ್ಕಳು ಬೇರೆ ಬೇರೆ ನೃತ್ಯ ಮಾಡಿದ್ದಾರೆ. ಆಮೇಲೆ ಕೃಷ್ಣನ ಹಾಡುಗಳಿಗೆ ಡ್ಯಾನ್ಸ್ ಮಾಡಿದ್ದಾರೆ. ಅದೇ ರೀತಿ ಬೇರೆ ಬೇರೆ ಆಟೋಟ ಸ್ಪರ್ಧೆಗಳಲ್ಲಿ ಭಾಗವಹಿಸ್ತಾ ಇದ್ದಾರೆ ಮಕ್ಕಳು. ಶಿಕ್ಷಕರು ಎಷ್ಟು ಅಂದ್ರೆ ಒಂಥರ ಹಬ್ಬದ ಸಂಭ್ರಮ ಶಿಕ್ಷಕರಿಗೆ ಕೂಡ. ಹೌದು, ನಿನ್ನೆಯಿಂದಲೇ ನಾವು ಅಂದರೆ 2-3 ದಿವಸದ ತಯಾರಿ ಇದು. ನಿನ್ನೆ ಪೂರ್ತಿ ನಾವು ಶಾಲೆಗೆ ಒಂದು ಅಲಂಕಾರದಲ್ಲಿ ಆಗಲಿ, ಅಡುಗೆಯಲ್ಲಿ ಆಗಲಿ, ಎಲ್ಲ ರೀತಿಯ ಚಕ್ಕುಲಿ ಉಂಡೆ ಮಾಡುವಂಥದ್ದು ಎಲ್ಲವನ್ನ ಮಾಡ್ತಾ ಇದ್ದೇವೆ. ಎಲ್ಲ ಶಿಕ್ಷಕರು ಇದರಲ್ಲಿ ಭಾಗಿ. ಮನೆಯ ವಾತಾವರಣ ಒಂದು ರೀತಿಯಲ್ಲಿ ಮನೆಯ ವಾತಾವರಣ. ಹಿಂದಿನ ಕಾಲದಲ್ಲಿ ಯಾವ ರೀತಿ ಜಾಯಿಂಟ್ ಫ್ಯಾಮಿಲಿ ಇತ್ತು ಅದೇ ರೀತಿ ನಮ್ಮದು ಇದು ಜಾಯಿಂಟ್ ಫ್ಯಾಮಿಲಿಯ ಒಂದು ರೀತಿಯಲ್ಲಿ ನಾವು ಈ ಹಬ್ಬದ ಆಚರಣೆಯನ್ನು ಮಾಡ್ತೇವೆ. ವೀಕ್ಷಕರು, ಈಗ ಮಕ್ಕಳ ಪೋಷಕರು ನಮ್ಮ ಜೊತೆಗಿದ್ದಾರೆ. ಬಾರಿ ಸಂಭ್ರಮದಿಂದ ಈ ಹಬ್ಬದಲ್ಲಿ ಅವರು ಕೂಡ ಪಾಲನೆ ಪಡ್ಕೊಂಡಿದ್ದಾರೆ. ಬನ್ನಿ ಅವ್ರನ್ನ ಮಾತಾಡ್ಸೋಣ. ಮೇಡಮ್, ಎಷ್ಟೊತ್ತಿಗೆ ಬಂದ್ರಿ? ನಾನು 11ವರೆಗೆ ಬಂದದ್ದು. ಯಾವ ಕ್ಲಾಸ್ ನಿಮ್ಮ ಮಕ್ಕಳು? ಮಗ 9th ಸ್ಟ್ಯಾಂಡರ್ಡ್. ಯಾವ ರೀತಿ ಈ ಸಂಭ್ರಮದಲ್ಲಿ ನೀವು ಪಾಲು ಪಡೆದಿದ್ದೀರಾ? ಒಟ್ಟಿಗೆ ಖುಷಿಯಲ್ಲಿದ್ದೇವೆ. ಪ್ರತಿ ವರ್ಷ ಬರ್ತೀರಾ? ವರ್ಷ ಬರ್ತೇವೆ. ಸಾಂದೀಪನಿಯಲ್ಲಿ ಈ ರೀತಿಯ ಒಂದು ಸಂಭ್ರಮ ನೋಡ್ಲಿಕ್ಕೆ ಸಿಗುತ್ತೆ. ಯಾವ ರೀತಿ ಫೀಲ್ ಆಗ್ತಾ ಇದೆ ನಿಮಗೆ? ನೀವು ಯಾವ ರೀತಿ ಎಕ್ಸೈಟೆಡ್ ಆಗಿದ್ದೀರಿ ಇದರಲ್ಲಿ ಪಾರ್ಟಿಸಿಪೇಟ್ ಮಾಡೋದಕ್ಕೆ? ಎಲ್ಲ ವಿಷಯದಲ್ಲಿ ಖುಷಿ ಆಗ್ತಾ ಇದೆ. ನಮಸ್ತೆ ಮೇಡಮ್. ತುಂಬ ಖುಷಿ ಆಗುತ್ತೆ. ಫಸ್ಟ್ ಟೈಮ್ ಇವಾಗ ಬಂದಿರೋದು, ಅಂದರೆ ಮಗನಿಗೆ ಇದೊಂದೇ ಫಸ್ಟ್ ಟೈಮ್ ಸೇರಿಸಿರೋದು. ಹಂಗಾಗಿ ತುಂಬ ಖುಷಿ ಆಗುತ್ತೆ. ಇದೆಲ್ಲ ನೋಡಿ ನಮಗೂ ಹೆಮ್ಮೆ ಅನಿಸುತ್ತೆ. ಬೇರೆ ಕಡೆಯಿಂದ ಬೇರೆ ಮಕ್ಕಳೆಲ್ಲ ಈ ರೀತಿ ಚೆನ್ನಾಗಿ ಮಾಡೋದ್ರಿಂದ ತುಂಬ 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 ಖುಷಿ ಆಗುತ್ತೆ. ಹೆಮ್ಮೆ ಅನಿಸುತ್ತೆ ತುಂಬ. ನಿಮ್ಮ ಮಗನ ಮಗಳ? ಮಗ ಕೃಷ್ಣ ವೇಷ ಹಾಕಿದ್ರ ಮಗ? ಇಲ್ಲ 9th ಸ್ಟ್ಯಾಂಡರ್ಡ್ ಅವನು. 9th ಸ್ಟ್ಯಾಂಡರ್ಡ್. ಓಕೆ. ಸ್ಕೂಲ್ ಚೇಂಜ್ ಮಾಡಿದ್ರ ಈ ಸಲ? ಓಕೆ. ಹೇಗೆ, ಏನು ಸ್ಪೆಷಲ್ ಅನಿಸ್ತಾ ಇದೆ ನಿಮಗೆ? ಏನು ಸ್ಪೆಷಲ್ ಅಂದರೆ ಅವರು ಇಂಡಿಪೆಂಡೆಂಟ್ ಆಗಿ, ಆಮೇಲೆ ಕಲ್ಚರಲ್ ಪ್ರೋಗ್ರಾಮ್ಸ್ ಆಗಲಿ ಪ್ರತಿಯೊಂದರಲ್ಲೂ ಇನ್ವೈಟ್ ಮಾಡ್ತಾರೆ, ಎಲ್ಲದರಲ್ಲೂ ಪಾರ್ಟಿಸಿಪೇಟ್ ಮಾಡ್ತಾರೆ. ಚೆನ್ನಾಗಿದೆ, ತುಂಬ ಖುಷಿ ಅನಿಸುತ್ತೆ. ಸಾಂದೀಪನಿಯಲ್ಲಿ ಶ್ರೀಕೃಷ್ಣ ಲೀಲೋತ್ಸವ ಅಂದರೆ ತುಂಬ ಒಂಥರ ಜಾತ್ರಾ ಸಂಭ್ರಮವೇ ಇದೆ. ನಿಮಗೆ ತುಂಬ ಖುಷಿ ಆಗುತ್ತೆ. ಯಾಕಂದರೆ ನಾವು ಕೂಡ ಯಾದವರೇ, ನಾವು ಕೃಷ್ಣನ ಪೂಜೆ ಮಾಡೋರೆ, ನಮಗೂ ತುಂಬ ಖುಷಿ ಆಗುತ್ತೆ. ಮೇಡಮ್, ಎಷ್ಟೊತ್ತಿಗೆ? ನಾವು 10ವರೆಗೆ ಬಂದಿದ್ದೇವೆ. ಮಕ್ಕಳು ಈ ಸ್ಕೂಲಿಗೆ ಹೋಗ್ತಾ ಇದ್ದಾರೆ? ಹೌದು, 10th ಸ್ಟ್ಯಾಂಡರ್ಡ್. 10th ಸ್ಟ್ಯಾಂಡರ್ಡ್. ಮಗನ ಮಗಳ? ಮಗ. ಈ ವರ್ಷ ಲಾಸ್ಟ್ ಇಯರ್. 2 ವರ್ಷ ನೀವು ಕೊರೋನಾದಿಂದಾಗಿ ಕಾರ್ಯಕ್ರಮವನ್ನೆಲ್ಲ ನಾವು ಮಿಸ್ ಮಾಡ್ಕೊಂಡಿದ್ದೇವೆ. ಮತ್ತೆ ಗ್ರಾಮೀಣ ಒಂದು ಪ್ರದೇಶದಲ್ಲಿ ಇಂಥ ಒಂದು ಸ್ಕೂಲಲ್ಲಿ ಕಾರ್ಯಕ್ರಮ ಆಗುವಂಥದ್ದು ತುಂಬ ಒಳ್ಳೇದು ಅಂತ ಅನಿಸ್ತದೆ ನನಗೆ. ಎಲ್ಲ ಮಕ್ಕಳಿಗೂ ಒಂದು ಪ್ರೇರಣೆ ಆಗ್ತದೆ. ಯಾವುದೋ ಆಟೋಟ ಸ್ಪರ್ಧೆ ಆಗಬೇಕು, ಮತ್ತು ಪೇರೆಂಟ್ಸಿಗೆ ಕೂಡ ಇಲ್ಲಿ ಸ್ಪೋರ್ಟ್ಸಿನ
ಒಂದು ಇದು ಕಲ್ಪಿಸಿಕೊಟ್ಟಿದ್ದಾರೆ. ಅದು ಕೂಡ ತುಂಬ ಒಳ್ಳೆಯದು ಅಂತ ಅನಿಸ್ತದೆ. ಯಾಕೆಂದರೆ ಈಗಿನ ಮಟ್ಟದ ಗ್ರಾಮೀಣ ಭಾಗದಲ್ಲೆಲ್ಲ ಜನಗಳು ಹೆಂಗಸರು ಸ್ವಲ್ಪ ಹಿಂದೆ ಉಳಿದ್ರು. ಅಂಥ ಮಟ್ಟಿಗೆ ನೋಡುವಾಗ ಇಲ್ಲಿ ಒಂದು ಮಹಿಳೆಯರಿಗೆ ಒಂದು ಅವಕಾಶ ಸಿಕ್ಕಿರೋದು ತುಂಬ ಒಳ್ಳೆಯದು ಅಂತ ಅನಿಸ್ತದೆ. ಅಂದ್ರೆ ಮಕ್ಕಳ ಜೊತೆಗೆ ಹೆತ್ತವರಿಗೆ ಕೂಡ ಇಲ್ಲಿ ಆಟೋಟ ಸ್ಪರ್ಧೆ ಇದೆ ಅಂತ ಹೇಳ್ತಾರೆ. ಹೌದೌದು, ಇಲ್ಲಿ ಇದೆ. ಅದೀಗ ಮತ್ತೆ ಸ್ಟಾರ್ಟ್ ಆಗ್ಬೋದು. ಮತ್ತೆ ನಾನೀಗ ನನ್ನ ಮಗ LKG ಇಂದ ಇಲ್ಲಿ ಇದ್ದಾನೆ. ಒಳ್ಳೆ ಹುಡುಗ, ಅಂದರೆ ಒಳ್ಳೆ ವಿದ್ಯೆ ಕೊಡುವಂಥ ಮತ್ತು ಸಂಸ್ಕೃತಿ ಆಗಿರಬೇಕು, ನಮ್ಮ ಆಚಾರ ವಿಚಾರಗಳ ಬಗ್ಗೆ ಈ ಸ್ಕೂಲನ್ನು ನಾವು ಹೇಳುವಂತಿಲ್ಲ, ತುಂಬ ಇದೆ. ಆದ ಕಾರಣ ನನ್ನ ಮಗ ಅಂತೂ ತುಂಬ ಉತ್ತಮ ಒಂದು ಎಲ್ಲ ಇದರಲ್ಲೂ ಕೂಡ ಒಂದು ಅಭಿವೃದ್ಧಿ ಹೊಂದಿದ್ದಾನೆ ಅಂತ ಅನ್ನಿಸ್ತದೆ. ಪ್ರತಿ ವರ್ಷ ನೀವು ಭಾಗವಹಿಸ್ತೀರಾ? ಪ್ರತಿ ವರ್ಷ ಭಾಗವಹಿಸ್ತೀವಿ. ಈಗ 2 ವರ್ಷದಿಂದ ನಮಗೆ ಕೊರೋನಾದಿಂದಾಗಿ ಈ ಕಾರ್ಯಕ್ರಮ ಸಿಗಲಿಲ್ಲ. ಆದ ಕಾರಣ ತುಂಬ ಇಂಟ್ರೆಸ್ಟ್ ಇದೆ ಎಲ್ಲ ಪೇರೆಂಟ್ಸಿಗೂ ಮತ್ತು ಎಲ್ಲ ಮಕ್ಕಳಿಗೂ ಕೂಡ. ನೀವು ಸಹ ಆಟೋಟ ಸ್ಪರ್ಧೆಯಲ್ಲಿ ಭಾಗವಹಿಸ್ತೀರಾ ಹೇಗೆ? ಹೌದು, ಭಾಗವಹಿಸಬೇಕು ಅಂತ ಇದ್ದೇವೆ, ಮತ್ತೆ ನೋಡಬೇಕು. ಫುಲ್ ಜೋಶಲ್ಲಿ ರೆಡಿ ಆಗಿ? ಜೋಶಲ್ಲಿದೆ, ನಮ್ಮದೊಂದು ಟೀಮ್ ರೆಡಿ ಮಾಡ್ತಾ ಇದ್ದೇವೆ. ಫಸ್ಟ್ ಊಟ ಮುಗಿಸ್ಬೇಕು. ಅದೇ, ಊಟ ಮುಗಿಸಿ ಮತ್ತೆ ಶುರು ಮಾಡುವ ಅಂತ. ಊಟದ ಕಡೆ ಒಲವು ಜಾಸ್ತಿ ಇದೆಯಾ? ಇಲ್ಲ, ಊಟ ಅಂತೂ ಬೇಕೇ ಬೇಕಲ್ಲ. ನಿಂತು ಹೌದು, ಇದು ಕ್ಯೂ ಮುಂದೆ ಹೋಗ್ತಾ ಇಲ್ಲ. ಯಾವ ಊಟಕ್ಕೆ? ಅದಕ್ಕೆ ದುರಿನಿದ್ದಾರೆ. ಥ್ಯಾಂಕ್ ಯು. ಮಲ್ಲಕಂಬವನ್ನ ಏರಿ ಮಡಿಕೆ ಹೊಡೆದಂತಹ ವಿಜೇತರಾಗಿರುವಂತಹ ತುಷಾರ್ ಅವರು ನಮ್ಮ ಜೊತೆಗಿದ್ದಾರೆ. ತುಷಾರ್ ಅವರೇ, ಹೇಗೆ ಅನಿಸ್ತು? ಚೆನ್ನಾಗಿತ್ತು. ಎಷ್ಟು ಕಷ್ಟ ಆಯ್ತು? ತುಂಬಾ ಕಷ್ಟ ಆಯ್ತು. ತುಂಬಾ ಕಷ್ಟ ಆಯ್ತಾ? ಆದ್ರೂ ನೀವು ಮಡಿಕೆ ಹೊಡೆದಿದ್ದೀರಾ, ಹೇಗೆ ಅನಿಸ್ತಾ ಇದೆ? ಚೆನ್ನಾಗಿ. ಯಾವ ಕ್ಲಾಸ್? 7th. ಮೊದಲು ಪಾರ್ಟಿಸಿಪೇಟ್ ಮಾಡಿದ್ರ ಈ ತರ ಮಡಿಕೆ ಹೊಡೆದಿದ್ರ? ಇಲ್ಲ, ಫಸ್ಟ್ ಎಕ್ಸ್ಪೀರಿಯನ್ಸ್. ಹೇಳಿ ನಿಮ್ಮ ಎಕ್ಸ್ಪೀರಿಯನ್ಸ್. ಮತ್ತು ಬಿಟ್ಟಲ್ಲಿ ಅಭ್ಯಾಸ ಉಂಟು ಅಂತ ಕೇಳುದು ಅವರು. ಹೇಳಿ, ಕಷ್ಟ ಆಯ್ತಾ? ಹೇಗಾಯ್ತು? ಕಷ್ಟ ಆಯ್ತು. ಎಷ್ಟು ಸಲ ಹೋದ್ರಿ ಮೇಲೆ? ತುಂಬಾ 10 ಸತಿ ಹೋಗಿದೆ. ನಮ್ಮ ಸಾಂದೀಪನಿ ವಿದ್ಯಾಸಂಸ್ಥೆಯ ಗ್ರಾಮೀಣ ಮಟ್ಟದ ಇದರಲ್ಲಿ ನಮಗೆ ಶ್ರೀಕೃಷ್ಣ ಜನ್ಮಾಷ್ಟಮಿ ಅಂದರೆ ತುಂಬ ಸಂತೋಷದ ಸುದ್ದಿ. ಈಗ 2 ವರ್ಷದ ಕೊರೋನಾದ ಸಂದರ್ಭದಲ್ಲಿ ಇಲ್ಲವಾಯಿತು. ಈ ಸಲ ನಮಗೆ ತುಂಬ ಸಂತೋಷದ ಒಂದು ಕ್ಷಣ ಅಂತ ಹೇಳ್ಬೋದು. ನೀವು ಪ್ರತಿ ವರ್ಷ ಬರ್ತೀರಾ? ನಿಮ್ಮ ಮಕ್ಕಳು ಇದೇ ಸ್ಕೂಲಿಗೆ ಹೋಗ್ತಾರೆ? ಹೌದು, ನನ್ನ ಮಗ ಇಲ್ಲಿ 6th ಅಲ್ಲಿ ಸ್ಟಡಿ ಮಾಡ್ತಾ ಇದ್ದಾನೆ. ಅಂದರೆ 2 ವರ್ಷ ಬರಲಿಲ್ಲ, ಈ ಸಲ ಬಂದಿದ್ದೇವೆ. ಮಗ ಯಾವುದ್ರಲ್ಲೆಲ್ಲ ಪಾರ್ಟಿಸಿಪೇಟ್ ಮಾಡಿದ್ದಾನೆ? ಮಗ ಈಗ ಸದ್ಯಕ್ಕೆ ಅವನು ಹೇಳಿದ ಈಗ ನಮಗೆ ಆಗ್ತಾ ಉಂಟಷ್ಟೇ. 6th ಸ್ಟ್ಯಾಂಡರ್ಡ್ನವರಿಗೆ ಈಗ ಆಗ್ತಾ ಉಂಟಷ್ಟೇ ಅಂತ ಹೇಳಿದ. ಹೆತ್ತವರಿಗೆ ಕೂಡ ಇಲ್ಲಿ ಗೇಮ್ಸ್ ಅರೇಂಜ್ ಮಾಡಿದ್ದಾರೆ, ನೀವು ಪಾರ್ಟಿಸಿಪೇಟ್ ಮಾಡ್ತೀರಾ? ಹೌದು, ನಾವು ಸಾಯಂಕಾಲ ತನಕ ಇದ್ರೆ ನಾವು ಪಾರ್ಟಿಸಿಪೇಟ್ ಮಾಡ್ತೇವೆ. ಪ್ರತಿ ವರ್ಷ ನೀವು ಸಾಯಂಕಾಲದವರೆಗೆ ನಿಲ್ತಿದ್ರಾ ಹೇಗೆ? ಹೌದು, ಪ್ರತಿ ವರ್ಷ ಕೂಡ. ಸಂಜೆ ಹೇಗಿರುತ್ತೆ ಇಲ್ಲಿ? ಸಂಜೆ ತುಂಬಾ, ಅಂದ್ರೆ ಈ ಹಗ್ಗ ಜಗ್ಗಾಟ ಎಲ್ಲ ಸಂಜೆ ಟೈಮಲ್ಲೇ ಇರುವುದು. ಆವಾಗ ತುಂಬಾ ನಮಗೆ ಬಾರಿ ಸಂತೋಷ ಆಗ್ತದೆ ಇಲ್ಲಿ ಪಾರ್ಟಿಸಿಪೇಟ್ ಮಾಡ್ಲಿಕ್ಕೆ, ಹೆತ್ತವರಿಗೂ ಕೂಡ. ಮಕ್ಕಳ ಜೊತೆ ಹೆತ್ತವರು ಕೂಡ ಸಂಭ್ರಮ ಪಡ್ತೀವಿ. ಹೌದೌದು, ತುಂಬಾ ಅಂದ್ರೆ ಮಕ್ಕಳಿಗೂ ಕೂಡ ಪಾಪ ತುಂಬಾ ಇಂಟ್ರೆಸ್ಟ್ ಇರ್ತದೆ. ಅಂದ್ರೆ ಪೇರೆಂಟ್ಸ್ ನೀವು ಮನೆಯಿಂದ ಬರಲೇಬೇಕು, ನೀವು ಪಾರ್ಟಿಸಿಪೇಟ್ ಮಾಡಬೇಕು ಅಂತ ಹೇಳ್ತಾ ಇರ್ತಾರೆ. ಎಸ್ ವೀಕ್ಷಕರೇ, ಆಗಲೇ ನಾನು ಹೇಳಿದೆ ಸಾಂದೀಪನಿ ವಿದ್ಯಾಸಂಸ್ಥೆಯಲ್ಲಿ ಹಬ್ಬದ ಕಳೆ ಕಟ್ಟಿದೆ ಅಂತ. ಈಗ ಭೋಜನ ವ್ಯವಸ್ಥೆಯಲ್ಲೂ ಕೂಡ ನೀವು ವೆರೈಟಿ ಫುಡ್ಡನ್ನು ಕಾಣ್ಬೋದು. ಒಂದು ಕಡೆ ಏನು ಅವಲಕ್ಕಿಯನ್ನು ಕೊಡ್ತಾ ಇದ್ದಾರೆ, ಈ ಕಡೆ ಪಾಯಸ, ಏನು ಕೃಷ್ಣಾಷ್ಟಮಿಯ ದಿನ ಸ್ಪೆಷಲ್ ಆಗಿರುವಂತಹ ಕೊಟ್ಟಿಗೆ, ಮೂಡೆ, ಹಾಗೆ ಅನ್ನ, ಸಾಂಬಾರು, ಹುಳಿ ಪದಾರ್ಥ, ಜೊತೆಗೆ ಮೆಣಸ್ಕಾಯಿ ಬೇರೆ ಇದೆ. ಇನ್ನೊಂದು ಕಡೆ ಹೊದ್ಲಿನ ಉಂಡೆ, ಚಕ್ಕುಲಿ, ಹಾಗೆ ಪಾಯಸ, 2 ಬಗೆಯ ಪಾಯಸ, ಇವೆಲ್ಲವನ್ನು ನಾವು ಕಾಣಬಹುದು. ಎಸ್, ಪಾಕಶಾಲೆಯಲ್ಲಿ ಭೋಜನದ ವ್ಯವಸ್ಥೆ ಜೋರಾಗಿ ನಡೀತಾ ಇದೆ. ಎಲ್ಲರೂ ಹಬ್ಬದ ಊಟವನ್ನು ಸವಿತಾ ಇದ್ದಾರೆ. ಬನ್ನಿ, ಏನೇನು ಸ್ಪೆಷಲ್ ಇದೆ ಊಟದಲ್ಲಿ ಅಂತ ಕೇಳ್ಕೊಬರೋಣ. ನಮ್ಮ ಸಾಂದೀಪನಿ ಗ್ರಾಮೀಣ ವಿದ್ಯಾಸಂಸ್ಥೆಯ ಶಿಕ್ಷಕರು ನಮ್ಮ ಜೊತೆಗಿದ್ದಾರೆ. ಸರ್, ಏನು ಸ್ಪೆಷಲ್? ಇವತ್ತು ನಾವು ಶ್ರೀಕೃಷ್ಣ ಲೀಲೋತ್ಸವವನ್ನು ಆಚರಿಸ್ತಾ ಇದ್ದೇವೆ. ಆ ಪ್ರಯುಕ್ತವಾಗಿ ಪೋಷಕರಿಗೆ ಹಾಗೂ ಬಂದಂಥ ಎಲ್ಲ ಸಾರ್ವಜನಿಕರಿಗೆ, ವಿದ್ಯಾರ್ಥಿಗಳಿಗೆ, ಹಿರಿಯ ವಿದ್ಯಾರ್ಥಿಗಳಿಗೆ, ಶಿಕ್ಷಕರಿಗೆ ಎಲ್ಲರಿಗೂ ನಾವು ಉಪ್ಪಿನಕಾಯಿ, ಕೊಟ್ಟಿಗೆ, ಸಾರು, ಸಾಂಬಾರು, ಮೆಣಸ್ಕಾಯಿ, ಅನ್ನ, ಪಾಯಸ, ಚಕ್ಕುಲಿ, ಕುದ್ಲು, ಉಂಡೆ, ಹಾಗೆ ಈ ಇನ್ನಿತರ ಖಾದ್ಯಗಳನ್ನು, ವಿಶೇಷ ಭೂರಿ ಭೋಜನದ ವ್ಯವಸ್ಥೆಯನ್ನು ನಾವು ಇವತ್ತು ವಿದ್ಯಾಸಂಸ್ಥೆ ವತಿಯಿಂದ ಮಾಡಿದ್ದೇವೆ. ಎಲ್ಲರೂ ಬಹಳ ಅಚ್ಚುಕಟ್ಟಾಗಿ ಬಂದು ಇದನ್ನು ಪ್ರೀತಿಯಿಂದ ಸ್ವೀಕರಿಸ್ತಾ ಇದ್ದಾರೆ. ಇದು ಒಂದು ರೀತಿಯ ಹಬ್ಬದ ವಾತಾವರಣ ನಮ್ಮ ಸಂಸ್ಥೆಯಲ್ಲಿ ಈ ದಿವಸ ಕಂಡು ಬರ್ತಾ ಇದೆ. ಪ್ರತಿ ವರ್ಷ ಇದೇ ರೀತಿ ತುಂಬ ಗ್ರ್ಯಾಂಡಾಗಿ ಆಚರಿಸ್ತಾರೆ ಈ ವಿದ್ಯಾಸಂಸ್ಥೆಯಲ್ಲಿ. ಸಾಧಾರಣ ಎಷ್ಟು ಜನ ಬರ್ತಾರೆ ಸರ್? ಊಟಕ್ಕೆ ಎಷ್ಟು ಜನ ಇರ್ತಾರೆ? ಸುಮಾರು ಕೊರೋನಾದ ನಂತರ, ಕೊರೋನಾ ಸಮಯದಲ್ಲಿ ಯಾವುದೇ ಕಾರ್ಯಕ್ರಮಗಳು ಈ ರೀತಿ ನಡೀತಿರಲಿಲ್ಲ.
ಈ ವರ್ಷ ಅಭೂತಪೂರ್ವವಾದಂಥ ಒಂದು ಈ ಕಾರ್ಯಕ್ರಮಕ್ಕೆ ಬಂದಂತೂ ನಮಗೆ ತುಂಬ ಸಂತೋಷವಾಗಿದೆ. ಸುಮಾರು 3,000ಕ್ಕೆ ಮಿಕ್ಕಿ ಸಾರ್ವಜನಿಕರು, ಎಲ್ಲರೂ ಹಿರಿಯ ವಿದ್ಯಾರ್ಥಿಗಳು, ನಾವೆಲ್ಲರೂ ಸೇರಿಕೊಂಡು ಇದನ್ನು ಅದ್ದೂರಿಯಾಗಿ ಆಚರಿಸ್ತಾ ಇದ್ದೇವೆ. ಈ ವರ್ಷ ಬಹಳ ಸಂಭ್ರಮದಿಂದ ನಾವು ಆಚರಿಸ್ತಾ ಇದ್ದೇವೆ. ಸರ್, ಎಷ್ಟು ಹೊತ್ತಿನವರೆಗೆ ಇರುತ್ತೆ ಈ ಸಂಭ್ರಮ? ಸಾಧಾರಣ 4 ಗಂಟೆವರೆಗೆ ಈ ಕಾರ್ಯಕ್ರಮ ನಡೀತಾ ಇರ್ತದೆ, ಈ ಸಂಭ್ರಮ ನಡೀತಾ ಇರ್ತದೆ. ಕೊನೆಗೆ ಅಪ್ಪಂಗಾಯದ ಮೂಲಕ ಈ ಕಾರ್ಯಕ್ರಮವು ಸಮಾಪ್ತಿಗೊಳ್ತದೆ. ಸಾಯಂಕಾಲದ ಸಂಭ್ರಮ ಯಾವ ರೀತಿ ಇರುತ್ತೆ? ಅದೇ ಸಾಯಂಕಾಲದ ಸಂಭ್ರಮ ಅಂದರೆ ಎಲ್ಲರೂ ಸೇರಿ ಒಂದು ಸಾಮೂಹಿಕ ನೃತ್ಯದ ರೀತಿಯಲ್ಲಿ ಅದನ್ನು ಈ ಕಾರ್ಯಕ್ರಮವನ್ನು ಮುಕ್ತಾಯಗೊಳಿಸ್ತೇವೆ. ಓಕುಳಿ ಆಟ ಎಲ್ಲ ಮಾಡ್ತೇವೆ. ಮಕ್ಕಳು ತುಂಬಾ ಇಂಟ್ರೆಸ್ಟೆಡ್ ಆಗಿ ಹೊತ್ತಿಗೆ ಕಾಯ್ತಾ ಇರ್ತಾರೆ. ಆ ಹೊತ್ತಿಗೆ ಅಂತಲೇ ನಮ್ಮ ಹಳೆ ವಿದ್ಯಾರ್ಥಿಗಳು ಆ ಟೈಮಿಗೆ ಬೇಕಾಗಿ ಹೆಚ್ಚಾಗಿ ಕಾಯ್ತಾ ಇರ್ತಾರೆ. ಯಾಕಂತ ಹೇಳಿದರೆ ಆ ಮೊದಲನೇ ವರ್ಷದ ಒಂದು ಅನುಭವ ಇರ್ತದೆ. ಅದನ್ನು ಆ ಅನುಭವದ ಮುಖಾಂತರ ಅದನ್ನು ಮತ್ತೆ ಯಾವುದೇ ಮುಜುಗರ ಇಲ್ಲ, ಯಾವುದೇ ಶಿಕ್ಷಕರ ಭಯ ಇಲ್ಲ. ಇದರಿಂದಾಗಿ ಫ್ರೀಯಾಗಿ ಎಂಜಾಯ್ ಮಾಡ್ತಾ ಇರ್ತೇವೆ. ಎಸ್ ವೀಕ್ಷಕರೇ, ನಮ್ಮ ಜೊತೆಗೆ ಈಗ ಸಂದೀಪನಿ ಗ್ರಾಮೀಣ ವಿದ್ಯಾಸಂಸ್ಥೆಯ ಹಳೆ ವಿದ್ಯಾರ್ಥಿಗಳು ಇದ್ದಾರೆ. ಈ ಸಂಭ್ರಮದಲ್ಲಿ ಅವರು ಕೂಡ ತಮ್ಮ ಕೈಲಾದ ಕೆಲಸವನ್ನ ಮಾಡಿಕೊಂಡು ಈ ಸಂಭ್ರಮದಲ್ಲಿ ಭಾಗವಹಿಸ್ತಾ ಇದ್ದಾರೆ. ಬನ್ನಿ ಅವ್ರನ್ನ ಮಾತಾಡ್ಸೋಣ. ಎಸ್, ಹೇಳಿ, ಹಳೆ ವಿದ್ಯಾರ್ಥಿಯವರು ಈ ವರ್ಷ ಈ ಸಂಭ್ರಮದಲ್ಲಿ ಪಾಲ್ಪಡೆದಿದ್ರ ಏನಂತ? ನಮಗೆ ತುಂಬ ಖುಷಿ ಆಗ್ತಾ ಉಂಟು. ಅಂದರೆ ನಾವು ಓಲ್ಡ್ ಸ್ಟೂಡೆಂಟ್ಸ್ ಅಲ್ಲ, ಅಂದರೆ ಲಾಸ್ಟ್ 2 ಇಯರ್ಸ್ ಕೊರೋನಾದಿಂದಾಗಿ ಇರಲಿಲ್ಲ. ಈಗ ನಮಗೆ ತುಂಬ ಖುಷಿ ಆಗ್ತಾ ಉಂಟು ನಾವು ಸರ್ವಿಸ್ ಮಾಡೋದಂತ. ನೀವೀಗ PU-ನಾ? ಅಲ್ಲ, ನಾವು ಡಿಗ್ರಿ, ಫಸ್ಟ್ ಇಯರ್ ಡಿಗ್ರಿ. ಪ್ರತಿ ವರ್ಷ ಬರ್ತೀರಾ? ನಾವು ಪ್ರತಿ ವರ್ಷ ಬರ್ತೇವೆ. ನಾವು ಇಲ್ಲಿ ಎಂಥ ಫಂಕ್ಷನ್ ಇದ್ರೂ ಬರ್ತೇವೆ. ಎಷ್ಟು ಹೊತ್ತು ನಿಲ್ತೀರಾ ಸಂಜೆ? ನಾವು ಪ್ರೋಗ್ರಾಮ್ ಎಲ್ಲ ಮುಗ್ದಾದ್ಮೇಲೆ ಹೋಗೋದು. ಅದಕ್ಕೆ ಹೇಗಿರ್ತದೆ ಸಂಜೆ? ಜಾಲಿ. ತುಂಬಾ ಮಿಸ್ ಮಾಡ್ಕೊಡ್ತೀರಾ ಸಂಸ್ಥೆನ? ಹೌದು, ತುಂಬಾ ಮಿಸ್ ಮಾಡ್ಕೊಳ್ತೇವೆ. ಎಸ್ಪೆಷಲಿ ಇಲ್ಲಿ ಅದು ಊಟ ಮಿಸ್ ಮಾಡ್ಕೊಳ್ತೇವೆ ನಾವು. ಎಷ್ಟು ಜನ ಬಂದಿದ್ದೀರಿ? ನಾವು 4-5 ಜನ ಬಂದಿದ್ದೇವೆ. ತುಂಬಾ ಜನ ಬಂದಿದ್ದೇವೆ. ಎಷ್ಟೊತ್ತಿಗೆ ಕರ್ಕೊಂಡು ಬಂದದ್ದು ನಾವು ಎಲ್ಲ ಫ್ರೆಂಡ್ಸ್? ನಮ್ಗೆ ಇಲ್ಲ, ನಾವು ಕ್ಲಾಸಲ್ಲಿ ಬೈಸ್ಕೊಂಡು ಬಂದದ್ದು ಇಲ್ಲಿಗೆ ಬರ್ಬೇಕು ಅಂತ ಹೇಳಿ. ತುಂಬಾ ಮಿಸ್ ಮಾಡ್ಕೊಂಡ್ರಿ ಹಾಗಾದ್ರೆ 2 ವರ್ಷ. ಸಂದೀಪನಿ ಶಾಲೆಯ ವಿದ್ಯಾರ್ಥಿಯ ಪೋಷಕರಾಗಿರುವಂತಹ ರಾಕೇಶ್ ಕಡೆಂಜಿ ಅವರು ನಮ್ಮ ಜೊತೆಗಿದ್ದಾರೆ. ಬನ್ನಿ ಅವ್ರನ್ನ ಮಾತಾಡ್ಸೋಣ. ಸರ್, ಹೇಗಿದೆ ಹಬ್ಬದ ಸಂಭ್ರಮ? ಬಹಳ ವೈಭವದಿಂದ ಶ್ರೀಕೃಷ್ಣ ಲೀಲೋತ್ಸವ ನಡೀತಾ ಇದೆ. ನನ್ನ 2 ಮಕ್ಕಳು, ಒಬ್ಬ 3ನೇ ತರಗತಿಯಲ್ಲಿ, ಒಬ್ಬರ 7ನೇ ತರಗತಿಯಲ್ಲಿ ಕಲಿತಾ ಇದ್ದಾರೆ. ಆ ಮಕ್ಕಳನ್ನು ಈ ಶಾಲೆಗೆ ಸೇರಿಸಿದ್ದಕ್ಕೆ ನನಗೆ ಸಾರ್ಥಕ ಅಂತ ಅನಿಸ್ತಾ ಇದೆ. ಒಟ್ಟು ನಮ್ಮ ಭಾರತೀಯ ಸಂಸ್ಕೃತಿ, ಸನಾತನ ಹಿಂದೂ ಸಂಸ್ಕೃತಿಯ ವಿಚಾರಧಾರೆಗಳನ್ನು ಅಳವಡಿಸುವಂಥ ಶಿಕ್ಷಣ ಸಿಗ್ತಾ ಇದೆ. ಜೊತೆಗೆ ಈ ಸಂಸ್ಥೆಯಲ್ಲಿ ಭಾಳಷ್ಟು ಹೊರಗಿನ ಊರಿನ ವಿದ್ಯಾರ್ಥಿಗಳು ಕೂಡ ಸೇರಿಕೊಂಡಿದ್ದಾರೆ. ಮತ್ತು ಈ ಭಾಗದಲ್ಲಿ ನಮ್ಮ ಪುತ್ತೂರು ತಾಲೂಕು, ಕಡಬ, ಸುಳ್ಯ ತಾಲೂಕಿನ ಬಹುತೇಕ ಪೋಷಕರು ತಮ್ಮ ಮಕ್ಕಳನ್ನು ಈ ಶಾಲೆಗೆ ಸೇರ್ಪಡೆ ಮಾಡಿದ್ದಾರೆ. ಹಾಗಾಗಿ ಒಂದು ಒಳ್ಳೆಯ ಶಿಕ್ಷಣ, ಮಕ್ಕಳಿಗೆ ಬೇಕಾದಂಥ ವಿಚಾರಧಾರೆಗಳನ್ನು ಕೊಡುವಂಥ ಎಲ್ಲ ಕೆಲಸ ಕಾರ್ಯಗಳು ಈ ಸಂಸ್ಥೆಯಿಂದ ಆಗ್ತಾಯಿದೆ ಅನ್ನೋದಕ್ಕೆ ಭಾಳ ಹೆಮ್ಮೆ ಅನಿಸ್ತಾ ಇದೆ. ಜೊತೆಗೆ ನಾನು ಈ ಸಂಸ್ಥೆಯ ಶಿಕ್ಷಕ ರಕ್ಷಕ ಸಂಘದ ಅಧ್ಯಕ್ಷನಾಗಿ ಕೂಡ ಕೆಲಸ ಮಾಡ್ತಾ ಇದ್ದೇನೆ, ರಾಕೇಶ್ ಕೆಡೆಂಜಿ ಅಂತೇಳಿ. ಹಾಗಾಗಿ ಒಟ್ಟು ವ್ಯವಸ್ಥೆಯಿಂದ ನೋಡಿದಾಗ ಮಕ್ಕಳ ಸರ್ವಾಂಗೀಣ ಅಭಿವೃದ್ಧಿಗೆ ಪೂರಕವಾದಂಥ ಎಲ್ಲ ಚಟುವಟಿಕೆಗಳು ನಡೀತಾ ಇದೆ, ಶಿಕ್ಷಣಗಳು ದೊರೀತಾ ಇದೆ. ಹಾಗಾಗಿ ಯಾವುದೇ ಪೋಷಕರು ಯಾವುದೇ ಹಿಂಜರಿಕೆ ಇಲ್ಲದೆ ಈ ಸಂಸ್ಥೆಗೆ ತಮ್ಮ ಮಕ್ಕಳನ್ನು ಸೇರಿಸಬಹುದು ಎನ್ನುವುದನ್ನು ನಾನು ಭಾಳ ಗಟ್ಟಿಯಿಂದ ಅಭಿಮಾನದಿಂದ ಹೇಳಬಲ್ಲೆ. ಎಸ್, ಈಗ ನಮ್ಮ ಜೊತೆಗೆ ಸಂದೀಪನಿ ಗ್ರಾಮೀಣ ವಿದ್ಯಾಸಂಸ್ಥೆಯ ಮುಖ್ಯ ಶಿಕ್ಷಕಿಯಾಗಿರುವಂತಹ ಜಯಮಾಲ VN ಅವರಿದ್ದಾರೆ. ಬನ್ನಿ ಅವ್ರನ್ನ ಮಾತಾಡ್ಸೋಣ. ಈ ಸಂಭ್ರಮ ಹೇಗಿದೆ, ಅವರೆಷ್ಟು ಸಿದ್ಧತೆಯನ್ನು ಮಾಡ್ಕೊಂಡಿದ್ದಾರೆ, ಮಕ್ಕಳನ್ನ ಯಾವ ರೀತಿ ಕಂಟ್ರೋಲಿಗೆ ತಗೊಂಡಿದ್ದಾರೆ, ಇವೆಲ್ಲವನ್ನ ಕೇಳ್ಕೊಳ್ಳೋಣ. ಮಾತಾಜಿ, ಹೇಗೆ ನಡೀತಾ ಇದೆ? ಬಹಳ ವಿಜೃಂಭಣೆಯಿಂದ ನಡೀತಾ ಇದೆ. ನಾವೆಲ್ಲರೂ ಕೂಡ ಇದು ಕೃಷ್ಣನ ಸೇವೆ ಅಂತ ಹೇಳಿ ಮಾಡ್ತಾ ಇದ್ದೇವೆ. ಕೃಷ್ಣ ಪರಮಾತ್ಮ ನಮಗೆ ಮಕ್ಕಳ ಮೂಲಕ ಸೇವೆಯನ್ನು ಮಾಡಲಿಕ್ಕೆ ಅವಕಾಶ ಕೊಟ್ಟಿದ್ದಾರೆ ಅಂತ ಅಂದ್ಕೊಂಡಿದ್ದೇವೆ. ಹಾಗೆ ಆಡಳಿತ ಮಂಡಳಿಯ ಒಂದು ನಿರಂತರವಾದ ಸಪೋರ್ಟು, ಗೈಡೆನ್ಸ್, ಹಾಗೆ ಶಿಕ್ಷಕರ ಸಹಭಾಗಿತ್ವ, ಹಾಗೆ ಪೋಷಕರು ಮತ್ತು ವಿದ್ಯಾರ್ಥಿಗಳು, ಅದರಲ್ಲೂ ವಿಶೇಷವಾಗಿ ಸೀನಿಯರ್ ಸ್ಟೂಡೆಂಟ್ಸ್ ತುಂಬ ನಮ್ಮ ಜೊತೆ ಸಹಕರಿಸ್ತಾ ಇದ್ದಾರೆ. ಎಲ್ಲರ ಸಹಭಾಗಿತ್ವದಿಂದ ಈ ಸಾಧನೆ ಇವತ್ತು ಸಾಧ್ಯ ಆಯಿತು ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಯಾವ ರೀತಿಯ ಸಿದ್ಧತೆಗಳೆಲ್ಲ ನಡೆದಿದೆ? ಸಾಕಷ್ಟು ಅಲಂಕಾರದಿಂದ ಹಿಡಿದು ವೇದಿಕೆ ಇರ್ಬೋದು, ಅಥವಾ ಇಲ್ಲಿ ನಡೀತಾ ಇರುವಂತಹ ಸ್ಪರ್ಧೆಗಳಿಗೆ ಕಳೆದ 2 ದಿನಗಳಿಂದ 2 ದಿನದ ಒಂದು ಸಿದ್ಧತೆಯಲ್ಲಿ ಇಷ್ಟೆಲ್ಲವನ್ನು ನಾವು ಅರೇಂಜ್ ಮಾಡ್ಕೊಂಡಿದ್ದೇವೆ. ಅದಕ್ಕೆ ತುಂಬ ಖುಷಿ ಆಗ್ತಾ ಇದೆ. ಬೆಳಿಗ್ಗೆ ಈಗ ಕೃಷ್ಣನನ್ನು ಪ್ರತಿಷ್ಠಾಪನೆ ಮಾಡಿ ಅಲ್ಲಿಂದ ವಿಸರ್ಜನೆ ಮಾಡುವವರೆಗೆ ಸಂಭ್ರಮ ನಡೀತಾ ಇರುತ್ತದೆ. ಆ ಸಂಜೆ ಹೊತ್ತಿನ ಸಂಭ್ರಮ ನಾವು ಕೃಷ್ಣನನ್ನು ಇಲ್ಲಿ ಈಗ ಸ್ಥಾಪನೆ ಮಾಡಿದ್ದೇವೆ. ಇನ್ನು ಈ ಸ್ಪರ್ಧೆಗಳೆಲ್ಲ ಮುಗಿದ ನಂತರ ನಾವು ಕೃಷ್ಣನನ್ನು ಮೆರವಣಿಗೆಯಲ್ಲಿ ಕೊಂಡೋಗಿ ಅಲ್ಲಿ ನಮ್ಮ ಪೋಷಕರ ಒಂದು ಬಾವಿ ಇದೆ, ಆ ಬಾವಿಯಲ್ಲಿ ನಾವು ವಿಸರ್ಜನೆ ಮಾಡ್ತೇವೆ. ಆನಂತರ ನಾವೆಲ್ಲರೂ ಇಲ್ಲಿ ಬಂದು ಒಂದು ಡ್ಯಾನ್ಸ್ ಮಾಡಲಿಕ್ಕಿದೆ.
ಶಿಕ್ಷಕರು ಭಾಗವಹಿಸ್ತಾ ಇದ್ದಾರೆ, ಪೋಷಕರು ಭಾಗವಹಿಸ್ತಾ ಇದ್ದಾರೆ, ಹಾಗೆ ವಿದ್ಯಾರ್ಥಿಗಳೆಲ್ಲರೂ ಕೂಡ ಇದರಲ್ಲಿ ಭಾಗವಹಿಸ್ತಾ ಇದ್ದಾರೆ. ಆ ಒಂದು ಡ್ಯಾನ್ಸ್ ಮೂಲಕ ನಾವು ಇದಕ್ಕೆ ಪೂರ್ಣ ವಿರಾಮ ಹಾಕ್ತಾ ಇದ್ದೇವೆ. ಆಟ ನಡೆಯುತ್ತೆ. ಹೌದು, ಓಕುಳಿ ಆಟ ನಡೀತಾ ಇದೆ. ಅದರ ಮೊದಲು ಒಂದು ಅಪ್ಪಂಗ ಇಂಥ ಸ್ಪರ್ಧೆ ಇದೆ. ಎಲ್ಲ ವಿದ್ಯಾರ್ಥಿಗಳು ಅದರಲ್ಲಿ ಭಾಗವಹಿಸ್ತಾರೆ. ಅವರ ಒಂದು ಜಿದ್ದಾಜಿದ್ದಿ ನೋಡಲಿಕ್ಕೆ ತುಂಬ ಖುಷಿ ಇರ್ತದೆ. ಆ ಒಂದು ಸ್ಪೋರ್ಟಿವ್ ನೇಚರ್, ನಮ್ಮ ವಿದ್ಯಾರ್ಥಿಗಳು ಯಾವತ್ತೂ ಕೂಡ ಎಲ್ಲೂ ಕಿತ್ತಾಡಿದವರಲ್ಲ. ಅವರಲ್ಲಿರುವ ಒಂದು ಛಲ, ಸಾಹಸ, ಧೈರ್ಯ ಇದನ್ನೆಲ್ಲ ಬೆಳೆಸಬೇಕು. ಆ ಮೂಲಕ ನಮ್ಮ ವಿದ್ಯಾರ್ಥಿಗಳು ಸಮಾಜಮುಖಿ ವ್ಯಕ್ತಿತ್ವವನ್ನು ಹೊಂದಬೇಕು. ಆ ಮೂಲಕ ಸ್ವಸ್ಥ ಸಮಾಜ ನಿರ್ಮಾಣ ಆಗಬೇಕು ಅಂತ ಹೇಳುವ ಒಂದೇ ಒಂದು ಉದ್ದೇಶ ಇದರ ಹಿಂದೆ ಇರುವಂಥದ್ದು. ಹಾಗೆ ಇವತ್ತು ನಾವು ಸಮಾಜದಲ್ಲಿ ನಡೆಯುವಂಥ ಆಗುಹೋಗುಗಳನ್ನು ನೋಡಿದರೆ ಖಂಡಿತ ನಾವು ಸ್ವಲ್ಪ ಜಾಗೃತೆ ವಹಿಸಬೇಕಾದ ಅವಶ್ಯಕತೆ ಇದೆ. ಈ ನಿಟ್ಟಿನಲ್ಲಿ ನಾವು ಸಂಸ್ಕಾರಭರಿತ ಶಿಕ್ಷಣ ಸಿಗಬೇಕು. ಹಾಗೆ ಇಂತಹ ಧಾರ್ಮಿಕ ಆಚರಣೆಗಳನ್ನು ಮಾಡುವ ಮೂಲಕ ನಮ್ಮ ಪೂರ್ವಜರು ನಮಗೆ ಹಾಕಿಕೊಟ್ಟಂತಹ ಒಂದು ಪಂಕ್ತಿ ಇದೆಯಲ್ಲ, ನಮಗೆ ಹಾಕಿಕೊಟ್ಟಂತಹ ಮಾರ್ಗದರ್ಶನ ಇದೆಯಲ್ಲ, ಅದೆಲ್ಲ ಮತ್ತೊಮ್ಮೆ ವಿದ್ಯಾರ್ಥಿಗಳಲ್ಲಿ ಖಂಡಿತ ಅವರು ಅದನ್ನು ಅವರ ಗುಣ ಸ್ವಭಾವಗಳಲ್ಲಿ ಅಳವಡಿಸ್ಕೊಳ್ತಾರೆ ಅಂತ ಹೇಳುವ ಒಂದು ದೃಢವಾದ ನಂಬಿಕೆ ನಮಗಿದೆ. ಅದಕ್ಕೋಸ್ಕರ ಈ ಆಚರಣೆಯನ್ನು ಇಷ್ಟು ವಿಜೃಂಭಣೆಯಿಂದ ಮಾಡ್ತಾ ಇದ್ದೇವೆ. ಹಾಗೆ ಗ್ರಾಮೀಣ ಕ್ರೀಡೆಗಳು ಇವತ್ತೆಲ್ಲ ಮರೆಯಾಗ್ತಾ ಇದೆ. ಬಹುಶಃ ಇದನ್ನು ವಿದ್ಯಾರ್ಥಿಗಳಿಗೆ ಪರಿಚಯಿಸುವ ಮೂಲಕ ಮುಂದಿನ ಪೀಳಿಗೆಗೆ ಇದು ಖಂಡಿತ ಮುಂದುವರಿಸುವಲ್ಲಿ ನಮ್ಮ ವಿದ್ಯಾರ್ಥಿಗಳು ಶ್ರಮ ಪಡ್ತಾರೆ ಅಂತ ಹೇಳುವ ಒಂದು ನಂಬಿಕೆ ಇದೆ. ಅದಕ್ಕೋಸ್ಕರ ಈ ಆಚರಣೆಯನ್ನು ಮಾಡ್ತಾ ಇದ್ದೇವೆ. ಗ್ರಾಮೀಣ ಪ್ರದೇಶದಲ್ಲಿರುವಂಥ ವಿದ್ಯಾಸಂಸ್ಥೆ ಎಲ್ಲರೂ ಸಹಕರಿಸ್ತಾ ಇದ್ದಾರೆ. 1200 ವಿದ್ಯಾರ್ಥಿಗಳಿದ್ದಾರೆ. ತುಂಬ ಖುಷಿ ಆಗ್ತಾ ಇದೆ, ಹೆಮ್ಮೆ ಅನ್ನಿಸ್ತಿದೆ. ಹಾಗೆ ಮಾಧ್ಯಮ ಮಿತ್ರರಿಗೆ ಹೇಳಬೇಕಿದ್ರೆ ಒಂದೊಂದು ಸಲ ನಮಗೆ ಆಶ್ಚರ್ಯ ಆಗ್ತದೆ. ನಮ್ಮ ಈ ಒಂದು ಗ್ರಾಮೀಣ ಪ್ರದೇಶದ ವಿದ್ಯಾಸಂಸ್ಥೆಯನ್ನು ಹುಡುಕಿಕೊಂಡು ಸುಮಾರು ಮಾಧ್ಯಮದವರು ನಮ್ಮ ಜೊತೆ ಇದ್ದೀರಾ, ಎಲ್ಲ ಪ್ರೋತ್ಸಾಹಿಸ್ತಾ ಇದ್ದೀರಾ. ನಿಮಗೆಲ್ಲರಿಗೂ ಕೂಡ ನಾವೆಲ್ಲರೂ ಕೂಡ ಆಭಾರಿಯಾಗಿದ್ದೇವೆ. ಇಡೀ ವಿದ್ಯಾಸಂಸ್ಥೆ ಎಲ್ಲರೂ ಆಭಾರಿಯಾಗಿದ್ದೇವೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಥ್ಯಾಂಕ್ ಯು. ವೀಕ್ಷಕರೇ, ಕೃಷ್ಣ ಜನ್ಮಾಷ್ಟಮಿಯ ಪ್ರಯುಕ್ತ ಸಾಂದೀಪನಿ ವಿದ್ಯಾಸಂಸ್ಥೆಯಲ್ಲಿ ಸಂಭ್ರಮ ಕಳೆ ಕಟ್ಟಿದೆ. ಕೊರೋನಾ ಕಾಲಘಟ್ಟದ ನಂತರ ಅತ್ಯಂತ ವಿಜೃಂಭಣೆಯಿಂದ ಸಾಂದೀಪನಿ ಗ್ರಾಮೀಣ ವಿದ್ಯಾಸಂಸ್ಥೆಯಲ್ಲಿ ಕೃಷ್ಣ ಲೀಲೋತ್ಸವ ಸಂಭ್ರಮದಿಂದ ನಡೀತಾ ಇದೆ. ನಮ್ಮ ಜೊತೆಗೆ ಇವತ್ತು ಸಾಂದೀಪನಿ ವಿದ್ಯಾಸಂಸ್ಥೆಯ ಅಧ್ಯಕ್ಷರಾಗಿರುವಂತಹ ಜಯರಾಮ ಕೆದಿಲಾಯರವರಿದ್ದಾರೆ. ಬನ್ನಿ, ಈ ಕೃಷ್ಣಾಷ್ಟಮಿಗೆ ಯಾವ ರೀತಿಯ ಸಿದ್ಧತೆಗಳನ್ನು ಮಾಡಿಕೊಂಡಿದ್ದಾರೆ, ಸಂಭ್ರಮಕ್ಕೆ ಯಾವ ರೀತಿ ಅಣಿಯಾಗಿದ್ದಾರೆ, ಯಾವ ರೀತಿಯಲ್ಲಿ ಈ ಕೃಷ್ಣ ಲೀಲೋತ್ಸವ ಈ ಸಂಸ್ಥೆಯಲ್ಲಿ ನಡೀತಾ ಇದೆ ಕೇಳ್ಕೊಂಬರೋಣ. ಸರ್, ಕೃಷ್ಣ ಜನ್ಮಾಷ್ಟಮಿಯ ಶುಭಾಶಯಗಳನ್ನು ತಿಳಿಸ್ತಾ ನಿಮಗೆ. ಯಾವ ರೀತಿ ನಿಮ್ಮ ವಿದ್ಯಾಸಂಸ್ಥೆಯಲ್ಲಿ ಕೃಷ್ಣ ಲೀಲೋತ್ಸವ ನಡೀತಾ ಇದೆ, ಯಾವ ರೀತಿ ಆಯೋಜನೆಗಳು ನಡೆದಿದೆ, ಸಿದ್ಧತೆಗಳು ನಡೆದಿದೆ, ಹೇಗಿದೆ ಸಂಭ್ರಮ? 2 ವರ್ಷದಿಂದ ಈ ವರ್ಷವೇ ನಮ್ಮ ಕೃಷ್ಣ ಲೀಲೋತ್ಸವ ನಡೀತಾ ಇದೆ. LKGಯ ಮಕ್ಕಳಿಂದ ಹಿಡಿದು LKG UKGಯಿಂದ ಹಿಡಿದು SLCವರೆಗೆ ಎಲ್ಲ ಮಕ್ಕಳು ಭಾಗವಹಿಸ್ತಾ ಇದ್ದಾರೆ. ಕೃಷ್ಣನ ಬೇರೆ ಬೇರೆ ಸಾಹಸಗಳನ್ನು ಮತ್ತು ಕಂಬ ಹತ್ತುವಂಥದ್ದು ಇಂಥದ್ದೆಲ್ಲ ಸಾಹಸಗಳನ್ನು ಕೂಡ ನಮ್ಮ ಮಕ್ಕಳು ಮಾಡ್ತಾ ಇದ್ದಾರೆ. ಸಾಹಸಕ್ಕೆ ನಮ್ಮ ಮುಂದಿನ ಜನ್ರೇಷನ್ನು ರೆಡಿ ಮಾಡುವಂಥದ್ದೇ ನಮ್ಮ ಉದ್ದೇಶ. ವಿದ್ಯಾಭ್ಯಾಸ ಮತ್ತು ಸಾಹಸ ಇದು ಎರಡೂ ಬೇಕು ಅಂತ ಹೇಳೋದು ನಮ್ಮ ಉದ್ದೇಶ. ಟೀಚರ್ಗಳು ಮತ್ತು ಕರೆಸ್ಪಾಂಡೆಂಟ್ ನಮ್ಮ ಭಾಸ್ಕರಾಚಾರ್ಯರು ಪೂರ್ಣವಾಗಿ ಇದರಲ್ಲಿ ತೊಡಗಿಸಿಕೊಳ್ತಾರೆ. ಇಡೀ ದಿವಸ ಮಕ್ಕಳೊಟ್ಟಿಗೆ ಇದ್ದು ಅವರನ್ನು ತೊಡಗಿಸಿಕೊಳ್ತಾರೆ. ಅದರಿಂದ ನಮ್ಮ ಮಕ್ಕಳ ಒಂದು ಪೇರೆಂಟ್ಸ್ ಕೂಡ ಭಾಳ ಖುಷಿ ಪಡ್ತಾ ಇದ್ದಾರೆ, ಬಂದು ಒಟ್ಟಿಗೆ ಭಾಗವಹಿಸ್ತಾ ಇದ್ದಾರೆ. ಇದನ್ನು ಎಲ್ಲರೂ ಕೂಡ ಪೇರೆಂಟ್ಸ್, ವಿದ್ಯಾರ್ಥಿಗಳು, ಅಧ್ಯಾಪಕ ವರ್ಗದವರು ಎಲ್ಲ ಕೆಲಸಗಾರರು ಇಲ್ಲಿಯ ಭಾಗವಹಿಸಿ ನಮ್ಮ ಮನೆಯಾಗಿ ಒಂದೇ ಮನೆ ಹಾಗೆ ವಿಜೃಂಭಣೆಯಿಂದ ನಾವು ಕಾರ್ಯಕ್ರಮವನ್ನು ನೋಡ್ತಾ ಇದ್ದೇವೆ. ಪೂರ್ತಿಯಾಗಿ ನಮ್ಮ ವಿದ್ಯಾಸಂಸ್ಥೆ ಎಲ್ಲ ಸಿಬ್ಬಂದಿಗಳು ಕೂಡ ಸಹಕಾರ ರಾತ್ರಿ ಹಗಲು ಅಂತ ಹೇಳಿ ಕಷ್ಟಪಟ್ಟು ಸಹಕಾರ ಕೊಡ್ತಾ ಇದ್ದಾರೆ. ಭಾಳ ಸುಂದರವಾಗಿ ನಡೀತಾ ಇದೆ. ಈಗ ಕೃಷ್ಣ ಜನ್ಮಾಷ್ಟಮಿಯನ್ನು ನಾವು ಎಲ್ಲ ಕಡೆ ಸಂಭ್ರಮದಿಂದ ಆಚರಿಸ್ತೇವೆ. ಅದರಲ್ಲೂ ವಿಶೇಷವಾಗಿ ಸಾಂದೀಪನಿ ಗ್ರಾಮೀಣ ವಿದ್ಯಾಸಂಸ್ಥೆಯಲ್ಲಿ ಬಹಳ ವಿಭಿನ್ನ ರೀತಿಯಲ್ಲಿ ನೀವು ಕೃಷ್ಣ ಲೀಲೋತ್ಸವವನ್ನು ಆಚರಿಸ್ತಾ ಇದ್ದೀರಿ. ಬೇರೆ ಕಡೆಗೂ ಇಲ್ಲಿಗೂ ಏನು ಭಿನ್ನತೆ ಇದೆ ಸರ್ ಇಲ್ಲಿ? ಈ ಸ್ಕೂಲೇ ಕೃಷ್ಣನ ಒಂದು ಅನುಗ್ರಹ ಅಂತ ಹೇಳುವಂಥದ್ದನ್ನು ನಾವು ತಿಳ್ಕೊಂಡಿದ್ದೇವೆ. ಕೃಷ್ಣನ ಆಶಯದಲ್ಲಿಯೇ ನಡೀತಾ ಇದೆ ಅಂಥೇಳಿ. ಆದ್ದರಿಂದ ವಿಶೇಷ ವಿಜೃಂಭಣೆಯಿಂದ ಕೃಷ್ಣ ಲೀಲೋತ್ಸವವನ್ನು ಆಚರಿಸ್ತಾ ಇದ್ದೇವೆ. ಮಧ್ಯಾಹ್ನ ಎಲ್ರಿಗೂ ಊಟ ತಿಂಡಿ ಎಲ್ಲ ಇದೆ. ಮತ್ತು ಸಂಜೆವರೆಗೂ ಕೂಡ ಕೃಷ್ಣನನ್ನು ಸ್ಥಾಪಿಸಿ ಬೆಳಿಗ್ಗೆ ಸಂಜೆ ಅದನ್ನು ನೀರಿನಲ್ಲಿ ವಿಸರ್ಜನೆ ಮಾಡುವವರೆಗೂ ಸುಮಾರು 4 ಗಂಟೆವರೆಗೂ ಕಾರ್ಯಕ್ರಮ ಮುಂದುವರಿತದೆ. ಎಲ್ಲರೂ ಭಾಗವಹಿಸುವಂಥ ಒಂದು ಕೃಷ್ಣನ ಜನ್ಮಾಷ್ಟಮಿ ಅಂತೇಳಿ ನಮ್ಮ ಶಾಲೆಯೇ ಕೃಷ್ಣನ ಗುರುಕುಲ.
ಹಾಗೇ ನಡೀತಾ ಇದೆ ಚೆಂದಾಗಿ. ನಮ್ಮೊಟ್ಟಿಗೆ ಸಹಕರಿಸಿದಾಗಿ ತುಂಬ ಧನ್ಯವಾದಗಳು. ಸುದ್ದಿ ಬಿಡುಗಡೆ ನಿಮಗೆಲ್ಲರಿಗೂ. ಥ್ಯಾಂಕ್ ಯು ಸರ್. ನಿಮಗೂ ನಮಸ್ಕಾರ. ಸುದ್ದಿ ವೀಕ್ಷಕ ಬಳಗಕ್ಕೆ ಸಾಂದೀಪಿನಿ ವಿದ್ಯಾಸಂಸ್ಥೆಯಲ್ಲಿ ನಾವು 2 ಆಚರಣೆಗಳನ್ನು ಬಹಳ ವಿಜೃಂಭಣೆಯಿಂದ ಆರಂಭದಿಂದ ಮಾಡ್ತಾ ಬರ್ತಿದ್ದೇವೆ. ಒಂದು ಕೃಷ್ಣ ಲೀಲೋತ್ಸವ, ಎರಡನೇದಾಗಿ ಕ್ರೀಡೋತ್ಸವ. ಕೃಷ್ಣ ಲೀಲೋತ್ಸವ ದಿವಸ, ಆ ದಿವಸ ಉಡುಪಿಯಲ್ಲಿ ವಿಟ್ಲಪಿಂಡಿ ಅಂತ ಏನಾಗ್ತದೆ, ಆ ದಿವಸ ಏನೆಲ್ಲ ಕೃಷ್ಣನನ್ನು ನೆನಪು ಮಾಡಲಿಕ್ಕೆ ಮಾಡುವಂಥ ಆಚರಣೆಗಳು ಏನೆಲ್ಲ ಇದೆಯೋ ಅದನ್ನು ಪೂರ್ತಿಯಾಗಿ ನಾವು ಆದಷ್ಟು ಅಳವಡಿಸಲಿಕ್ಕೆ ಪ್ರಯತ್ನ ಪಟ್ಟಿದ್ದೇವೆ. ಸಣ್ಣ ಮಕ್ಕಳಿಗೆ ಕೃಷ್ಣ ವೇಷ ಸ್ಪರ್ಧೆ ಇರ್ಬೋದು, ಅದರ ನಂತರ ಕಂಬಕ್ಕೆ ಹತ್ತುವಂಥದ್ದು, ಮೊಸರು ಕುಡಿಕೆ, ಗೋಪುರಗಳು, ಈ ರೀತಿ ಹಲವಾರು ಪ್ರದರ್ಶನಗಳನ್ನು ನೀಡುವ ಮೂಲಕ ಮಕ್ಕಳಲ್ಲಿ ಸಾಹಸ ಪ್ರವೃತ್ತಿಯನ್ನು ವೃದ್ಧಿಸುವುದು, ಜೊತೆಗೆ ಕೃಷ್ಣನ ಬಾಲಲೀಲೆಗಳನ್ನು ನೆನಪಿಸುವ ಮೂಲಕ ಕೃಷ್ಣನ ಆದರ್ಶವನ್ನು ವಿದ್ಯಾರ್ಥಿಗಳು ಮೈಗೂಡಿಸಿಕೊಳ್ಬೇಕು ಅಂತ ಹೇಳುವಂಥದ್ದು ನಮ್ಮ ಮುಖ್ಯ ಉದ್ದೇಶ. ಆರಂಭದಿಂದಲೂ ಈಗಾಗಲೇ ಅಧ್ಯಕ್ಷರು ಹೇಳಿದ ಹಾಗೆ ಕೃಷ್ಣನ ಹೆಸರಲ್ಲೇ ಆರಂಭವಾದಂಥ, ಕೃಷ್ಣನ ಗುರುಗಳ ಹೆಸರಲ್ಲಿ ಆರಂಭವಾದಂಥ ಸಂಸ್ಥೆಯು 100% ಕೃಷ್ಣನ ಒಂದು ಆದರ್ಶವನ್ನು ವಿದ್ಯಾರ್ಥಿಗಳಲ್ಲಿ ಮೈಗೂಡಿಸಿಕೊಳ್ಳಿಕ್ಕೆ ನಾವು ಪ್ರಯತ್ನ ಮಾಡ್ತೇವೆ ಅಂತ ಹೇಳ್ತಾ ಇದ್ದೇವೆ. ಅದರ ಜೊತೆಗೆ ವಿದ್ಯಾರ್ಥಿಗಳು, ಶಿಕ್ಷಕರು, ಪೋಷಕರಿಂದ ಅದಕ್ಕೆ ಸರಿಯಾದ ಪ್ರತಿಸ್ಪಂದನೆ ಸಿಗ್ತಾ ಇದೆ. ಇದು ಕೂಡ ನಮಗೆ ಭಾಳ ಖುಷಿ ಕೊಡುವಂಥ ವಿಚಾರ. ಎಲ್ಲರ ಸಹಕಾರದಿಂದ ಇದು ಭಾಳಷ್ಟು ಯಶಸ್ವಿಯಾಗಿ ಹಲವಾರು ವರ್ಷಗಳಿಂದ ನಡೀತಾ ಬಂದಿದೆ. ಧನ್ಯವಾದ. ನಾನು ಹರೀಶ್ ಪುತ್ತೂರ ಅಂತ ಈ ಸಂಸ್ಥೆಯಲ್ಲಿ ಆಡಳಿತ ಮಂಡಳಿಯ ಸದಸ್ಯನಾಗಿ ಕೆಲಸ ನಿರ್ವಹಿಸ್ತಾ ಇದ್ದೇನೆ. ಹೇಗಿತ್ತು ಸಂಭ್ರಮ? ಯಾವುದ್ರಲ್ಲೆಲ್ಲ ಪಾರ್ಟಿಸಿಪೇಟ್ ಮಾಡಿದ್ವಿ? ನಾವು ಗೋಪುರ ಕಟ್ಟಿ ಮಡಿಕೆ ಹೊಡೆಯೋದ್ರಲ್ಲಿ ಪಾರ್ಟಿಸಿಪೇಟ್ ಮಾಡಿದ್ವಿ. 1, 2, 3 ರೌಂಡ್ ಸಹ ಆಯಿತು. ಆದರೆ ಅದು ಬ್ಯಾಲೆನ್ಸ್ ಸ್ವಲ್ಪ ಅಂದರೆ ಮಿಸ್ ಆಗ್ತಿತ್ತು. ಹಾಗೆ ಸ್ವಲ್ಪ ಇಳಿಸ್ತಿದ್ರು. ಆಮೇಲೆ ಚೆನ್ನಾಗಿತ್ತು. ಏನು ಮೇಕಪ್ ಎಲ್ಲ ಮಾಡ್ಕೊಂಡಿದ್ದೀರಿ? ಯಾವ ಸ್ಪರ್ಧೆ? ನಮಗೆ ಡ್ಯಾನ್ಸ್ ಇತ್ತು. ನಾನು ಕೃಷ್ಣ. ಡ್ಯಾನ್ಸ್ ಇತ್ತಾ? ಯಾವ ಡ್ಯಾನ್ಸ್ ಮಾಡಿದ್ರಿ? ನಾವು ಕೋಲಾಟ. ನೀವೇನು ಮಾಡಿದ್ರಿ? ನಾನು ಕೃಷ್ಣ. ಎಷ್ಟು ಖುಷಿ ಆಗ್ತಾ ಇದೆ? ಏನು ನಡೀತಾ ಇದೆ ನಿಮ್ಮ ಸ್ಕೂಲಲ್ಲಿ? ಇಷ್ಟು ಹಬ್ಬದ ವಾತಾವರಣ ಇದೆ, ಎಷ್ಟು ಖುಷಿ? ತುಂಬ ಖುಷಿ ಆಗ್ತಿದೆ. ನಮಗೆ ಕೃಷ್ಣ ಜನ್ಮಾಷ್ಟಮಿ ಅಂತ ಹೇಳಿದರೆ ಒಂದು ಸ್ಕೂಲ್ ಡೇ ಥರನೇ. ತುಂಬ ಅಂದರೆ ತುಂಬ ಗ್ರ್ಯಾಂಡ್ ಮಾಡ್ತಾರೆ ಸ್ಕೂಲ್ ಡೇ ಆಗಿ. ಮತ್ತು ಫುಲ್ ಅಂದರೆ ಜಾತ್ರೆ ಥರನೇ ಇರುತ್ತೆ. ಹಾಗೆ ಊಟ ಹೇಗಿರುತ್ತೆ? ಊಟ ಬಗೆ ಊಟ ಇರುತ್ತೆ. ಅಂದರೆ ಬೇರೆ ಐಟಮ್ಸ್ ಇರುತ್ತೆ, ಪದಾರ್ಥ ತುಂಬ ಇರುತ್ತೆ. ಅಂದರೆ ಬಗೆಯ ಅಂದರೆ ಸ್ವೀಟ್ಸ್ ಐಟಮ್ಸ್ ಎಲ್ಲ ಮಾಡ್ತಾರೆ. ಸಂಜೆ ಹೇಗಿರುತ್ತೆ? ಸಂಜೆ ಲಾಸ್ಟ್ಗೆ ನಾವು ಹೋಗುವಾಗ ಇಲ್ಲಿ ಫುಲ್ ಅಂದರೆ ಎಲ್ಲರನ್ನು ಆಟಾಡಿಸ್ತಾರೆ. ಅಂದರೆ ಎಲ್ಲರೂ ಏನು ಬೇಕಾದರೂ ಮಾಡ್ಕೊಂಡಿರ್ಬೋದು. ಹಾಗೆ ಅಷ್ಟು ಖುಷಿ. ನೀವು ಫ್ರೀ ಆಗಿ? ಎಸ್. ನೋಡಿದ್ರಲ್ಲ ವೀಕ್ಷಕರೇ, ಇದು ಸಾಂದೀಪನಿ ಗ್ರಾಮೀಣ ವಿದ್ಯಾಸಂಸ್ಥೆಯಲ್ಲಿ ನಡೆದಂತಹ ಶ್ರೀಕೃಷ್ಣ ಲೀಲೋತ್ಸವದ ಸಂಭ್ರಮ. ಗೌತಮ್ ಜೊತೆಗೆ ಹೇಮಾ ಜಯರಾಮ್, ಸುದ್ದಿ ನ್ಯೂಸ್, ಪುತ್ತೂರು. The Mangala Group of Educational Institutions has been bridging the gap between education and healthcare in Mangalore. Colleges under the group have nurtured the career dreams of several students. Our students have been placed in the defense sector in India as well as in renowned hospitals worldwide. Adequate amenities are provided to the students like transport, canteens and hostels. A well-stocked library, state-of-the-art laboratories, regular skill development courses, e-library system, a vast ground with focus on co-curricular and extracurricular activities are few among the support we offer. The Mangala Group of Educational Institutions offers quality courses in nursing, paramedical sciences, allied health sciences, physiotherapy, and speech and hearing. The journey of 1,000 miles starts with a single bus ride to college. Explore and experience the exceptional quality of education at Mangala Group of Educational Institutions. ಸುದ್ದಿ ಚಾನಲ್, ಕ್ಷಣ ಕ್ಷಣದ ಸುದ್ದಿಗಾಗಿ.